മനസ്സ് പോവാ മനസ്സ് പോവാ
ಬಂಧು ನಕಲಿನ ಸಂಘಟನೆ ಮನ್ಪೊಂದು ಯುವಕರ ನಕಲಿನ ಒಟ್ಟಿಗೆ ಸೇರ್ಪಾದು ಆ ಯುವ ಶಕ್ತಿನ ನಮ್ಮ ಸಮಾಜಕ್ಕೆ ವಿನಿಯೋಗ ಮನ್ಪಂಚಿನ ದಾರಿಮಲ್ಲ ಒಂಜಿ ಕಾರ್ಯನ ಕರೆನ 15 ವರ್ಷದಿಂದ ನಮ್ಮ ಈ ಒಂಜಿ ಸಂಸದ ನೇತೃತ್ವ ವಹಿಸಿನ KT ಸುವರ್ಣನ ಅಧ್ಯಕ್ಷತೆಯಲ್ಲಿ ಮಂತೊಂದು ಬೈದ ಈ ಒಂಜಿ ಸಂಸದ ಮುಖಾಂತರವಾದ ಈ ಭಾಗದ ಮಸ್ತ್ ನಮ್ಮ ಬಿಲ್ಲವ ಸಮಾಜದ ಕುಟುಂಬದಕ್ಲಿಗಾದಪ್ಪು ಅಕ್ಕನ ಜೋಕುಲ್ನ ಎಜುಕೇಶನ್ಗಾದಪ್ಪು ಅಕ್ಕನ ಬೆತೆ ಬೇತೆ ವಿಚಾರ ನಮ್ಮ ಸಮಾಜದಕ್ಕಲು ಅಸಹಾಯಕರೆದುಪ್ಪಿರ ಅಶಕ್ತರೆದುಪ್ಪಿರ ಅಕ್ಕನ ಒವೇ ಕಷ್ಟ ಕಾರ್ಪಣ್ಯಡುಪ್ಪುನಂಚಿನ ಸಂದರ್ಭಡ್ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಈ ಸಂಸದ ಮುಖಾಂತರವಾದ ನಮ್ಮ ಸಮಾಜಕ್ಕೆ ಒಂದಾತ್ ಸಹಾಯ ಸಹಕಾರ ಕೊರ್ಪಂಚಿನ ಕೆಲಸನ ಕರೆನ 15 ವರ್ಷದಿಂದ ಮಂತೊಂದು ಬೈದ ಇಂದು 14ನೇ ವರ್ಷದ ಈ ಒಂದು ಕಾರ್ಯಕ್ರಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಮುಖಾಂತರವಾದ 14ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಆಯ್ತೊಟ್ಟಿಗೆ ನಮ್ಮ ಸಮಾಜದ ಭಾರಿ ಒಂದು ಸಾಧನೆ ಮಂತ್ರಿನ ಒವೇ ಕ್ಷೇತ್ರ ಕಲಾಕ್ಷೇತ್ರ ಅದಪ್ಪು ಕ್ರೀಡಾ ಕ್ಷೇತ್ರ ಅದಪ್ಪು ಒವೇ ಕ್ಷೇತ್ರದ ಭಾರಿ ಮಲ್ಲ ಸಾಧನೆ ಮಂತ್ರಿನ ನಮ್ಮ ಸಮಾಜದ ಒಂದು ಹೆಮ್ಮೆದ ಪುತ್ರ ನಕಲಿನ ಗುರುತು ಮಂತದೆ ಅಕ್ಲೆಗೆ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮಂತ್ರಿನ ಕಾರ್ಯಕ್ರಮ ಆಯ್ತೊಟ್ಟಿಗೆ ಶಿಕ್ಷಣದ ಬಾರಿ SLC ಅದಪ್ಪು PUC ಅದಪ್ಪು ಅತನ ನಿತ್ಯಪ್ಪನಂಚಿನ ಎಜುಕೇಶನ್ ಡಿಸ್ಟಿಂಕ್ಷನ್ ಬೈದಿನಂಚಿನ ಜೋಕ್ಲೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಮಾತ ಕಾರ್ಯಕ್ರಮ ಇನ್ನಿತ ಈ ಒಂದು ಸಭಾ ವೇದಿಕೆ ನಡೆಸಿರಂಡು ಉದಿಪ ನಾಯನೇಟ ಶಾಲು ಮಂದಿ ಕೆಕ್ಕಲ್ಡೆ ಪಾಡೋಡು ಬಂದ ವಿನಂತಿ ಬಂತು ಆ ಒಂದು ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನಗೆ ಗಾನ ಸುರಭಿ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ ನಮ್ಮ ಒಂದು ಸಮಾಜದ ಒಂದು ಹೆಮ್ಮೆಯ ಕಲಾವಿದ ನೆನಪನಲ್ಲಿ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಖ್ಯಾತ ಯುವ ಭಾಗವತಿಯರು ಆರು ಪಂಚಾಯತ್ ಕೆಲವೇ ಕ್ಷಣ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರಲಿರು ಈ ಸಂದರ್ಭದ ಅವರನ್ನ ಸ್ವಾಗತ ಮಂತೊಂದು ಇನ್ನಿತ ಈ ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲ ಬಿನ್ನರದ ಪ್ರಂಚಿನಾರು ಶ್ರೀಯುತ ಮಾಧವ ಪೂಜಾರ್ಲು ದುಬೈ ಬಿಲ್ಲವಸ್ಥ ಪ್ರಮುಖರ್ಲ ಆದ್ರೆ ದುಬೈ ಬಿಲ್ಲವಸ್ಥ ಆ ಒಂದು ಸಂಸದ ಮುಖಾಂತರವಾದ ಅಲ್ಪ ನಮ್ಮ ಮುಲ್ಪರ್ದು ಏರು ದುಬೈಗೆ ಹೋಗ್ತಾರ ಅಲ್ಪಪ್ಪನಂಚಿನ ನಮ್ಮ ಸಮಾಜದ ಪೂರ ಒಟ್ಟಿಗೆ ಸೇರ್ಪದು ಐತ ಮುಖಾಂತರವಾದ ನಮ್ಮ ಸಮಾಜಕ್ಕೆ ಮಸ್ತ್
ಬೋಡಾಪುನಂಚಿನ ವಿದ್ಯೆಗಾದಪ್ಪು ಅತನ ಬೇತೆ ಬೇತೆ ಕ್ಷೇತ್ರಗಾರು ಮಸ್ತ್ ನಮಕ್ ಸಹಕಾರ ಆರ್ಥಿಕವಾಯಿನ ಸಹಕಾರ ನಮ್ಮ ಸಮಾಜದ ಜೋಕ್ಲಿಗೆ ಪ್ರತಿಭಾವಂತ ಜೋಕ್ಲಿಗೆ ಮಂತೊಂದು ಬರೋದು ಕಟ್ಟೊಂದು ಸಮಾಜಕ್ಕೆ ಪ್ರೇರಣೆ ಕೊರದು ನಚ್ಚಿನ ಶ್ರೀ ಮಾಧವ ಪೂಜಾರಿ ಮೇರೆಗೆ ಕೃಷ್ಣಪ್ಪ ಕಿನ್ಯ ಈಗಲ ಮುಲ್ಲಾ ವೇದಿಕೆಯ ಸಹ ದತ್ತು ಸಂಚಾಲಕರ ಮೇರೆ ಶಾಲು ನೆಂಪುದ ಕಾರ್ಯಕರ್ತ ಗೌರವಾರ್ಪಣೆ ಮಲ್ಪಡ ಏಜಶೇಖರ್ ಅವ್ರ ನಮ್ಮೊಟ್ಟಿಗೆ ಅರೆಗಲ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಶ್ರೀ ಬಿಲ್ಲವೇದಿಕೆದ ಪರವಾದ ನಿಖಲ ಮಾತೆಲ್ಲ ಪರವಾದ ಕಾರ್ಯಕ್ರಮಕ್ಕೆ ತುಂಬರದವರ ಸ್ವಾಗತ ಕೋರುಂದಿಲ್ಲರಿ ಶ್ರೀಯುತ ಏಜಶೇಖರ್ ನಮ್ಮ ನಿರ್ದೇಶಕರ ಮೇರೆಗೆ ರಾಕೇಶ್ ಬೈಪಾಸ್ ಸಂಘಟನಾ ಕಾರ್ಯದರ್ಶಿ ಮೇರೆ ಬಂದಿದೆ ಶಾಲು ಬೊಕ್ಕ ನೆಂಪದ ಕಾರ್ಯಕರ್ತ ಗೌರವಾರ್ಪಣೆ ಮಲ್ಪಡ ವಿನಂತಿ ಅವರಕ್ಕೆ ನನ್ನರು ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ನಿರ್ದೇಶಕರೆಲ್ಲ ಆತ್ಮೀಯಲ್ಲ ಅಂಚಿನ ರಾಜ್ಯಕ್ಕೆ ಕ್ಷೇತ್ರದ ಮುಂಚಿನ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಶ್ರೀ ಕ್ಷೇತ್ರ ಸಾಮಾಜಿಕವಾದ ಧಾರ್ಮಿಕವಾದ ಪ್ರತಿಯೊಂದು ವಿಚಾರಗಳ ಮಸ್ತ್ ತೆರೇನಾಗಲ ಬೊಕ್ಕ ಮನ್ಪದ ತೊಜಿಪವನಾರ್ಲ ಅದಕ್ಕೆ ನಂಚನೆ ಮಾತೆರೆಗಳ ರೀತಿ ಮಾರ್ಗದರ್ಶಕರ್ಲ ಒಂದು ಪನಲಿ ಸತೀಶ್ ಕುಂಪಲ ಇಂಥ ವೇದಿಕೆ ಉಪಸ್ಥಿತರಿದ್ದಾರೆ ಅರಿಗಲ ಈ ಸಂದರ್ಭದಲ್ಲಿ ನಿಖಲ ಮಾತೆರನ ಪರವಾದ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರುಂಡು ಶ್ರೀಯುತ ಸತೀಶ್ ಕುಂಪಲ ಜಿಲ್ಲಾ ಪಂಚಾಯತ್ ಮಾಜಿ ಒಕ್ಕೂಟಗಾರರ ಮೇರೆಗೆ ಜಗದೀಶ್ ಕೆರೆಬೈಲ್ ಮೇರೆ ಶಾಲು ಪಾರ್ದ ಗೌರವಾರ್ಪಣೆ ಮಲ್ಪಡ ವಿನಂತಿ ಜಗದೀಶ್ ಕೆರೆಬೈಲ್ ಅದಕ್ಕೆ ಇನ್ನಿತ ಈ ಒಂಜಿ ಕಾರ್ಯಕ್ರಮ ಈತು ಒಂಜಿ ಪೊರ್ಲು ಮಟ್ಟದ ನಮ್ಮ ಈ ಕಾರ್ಯಕ್ರಮ ಅದಪ್ಪು ಅತನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕರಿನ 14ನೇ ಈ ಒಂದು ವರ್ಷ ಮುಟ್ಟಲ ಒಂದು ಸಂಘಟಿತವಾದ ಪೂರ ಜವನಿಯರಾದಪ್ಪು ಪೂರ ನಮ್ಮ ಯುವಕರು ಉತ್ಸಾಹಿ ಯುವಕರಾದಪ್ಪು ಹಿರಿಯರಾದಪ್ಪು ಈ ಒಂದು ಭಾಗಡಪ್ಪು ನಂಚಿನ ಮಾತೆರನ್ನ ಒಟ್ಟು ಸೇರ್ಪದು ನಮ್ಮ ಶಕ್ತಿ ಇಂಚಿನ ಪಂಚಿನ ವಿಚಾರನ ತೆರಿಪಾದ ನಂಚಿನ ನಮ್ಮ ಈ ಒಂದು ಸಂಸ್ಥದ ಅಧ್ಯಕ್ಷರಾದಪ್ಪು ನಂಚಿನಾರು ಧಾರ್ಮಿಕ ಪರಿಷತ್ದ ಮಾಜಿ ಸದಸ್ಯರಾದಪ್ಪು ನಂಚಿನ ಶ್ರೀಯುತ KP ಸುವರ್ಣ ಈ ಒಂದು ವೇದಿಕೆ ಅರೆಗಲ ಈ ಒಂದು ಕಾರ್ಯಕ್ರಮ ನಿಖಲ ಮಾತಿನ ಪರದ ಆತ್ಮೀಯ ನಂಚಿನ ಸ್ವಾಗತ ಕೋರುವುದಿಲ್ಲ ಶ್ವೇತ ನಮ್ಮ ಸುವರ್ಣರಿಗೆ ಲೋಹಿತ್ ಪಚ್ಚಿ ಅದಕ್ಕೆ ವರ್ಷೋಡು ಈತೆ ಪೂರ ವಿಷಯ ಸಾಧಾರಣ ಪಂಡಿರ ಅನ್ನ ಸಾಲ್ಟ್ ಅದು 2 ಮಿನಿಟ್ ಮುಗಿಪೇನು ಸಮಯದ ಅಭಾವ ಇತ್ತು ಅದು ಹೆಚ್ಚ ಪಾತಿರುಚಿ 2002 ವರ್ಷೋಡು ಎಂಗಳು ಈ ದತ್ತು ಸ್ವೀಕಾರ ಪಂಡ ಫಸ್ಟ್ಗೆ ಎಂಗಳು ಪುಸ್ತಕ ವಿತರಣೆ ಮಲ್ಪೆರಬಿದಾಗ ಆಂಡ ಮಾತಬೇಕಲ್ಲ ಪುಸ್ತಕ ವಿತರಣೆ ಮಲ್ಪನ ಕಾರ್ಯಕ್ರಮ ನಡ್ತಾ ನಡೆದ ಅದು ಎಂಕಲ ಮೂಲ 14 ಗ್ರಾಮನು ಆಯ್ಕೆ ಮಾಡ್ತದೆ ಆಯಾ ಅಪ್ಲಿಕೇಶನ್ ಕೊಡ್ತದೆ ಪ್ರತಿ ಇಲ್ಲಡೆ ಬಹುದು ಆ ಜೋಕ್ಲಿನ ಪರೀಕ್ಷೆ ಮಾಡ್ತದೆ ಆ ಇಲ್ಲ ನಿಜವಾದ ಆಗ್ಲಿಕ್ಕೆ ಬೋಡ ಆ ಎಂಗಳ ಆರ್ಥಿಕ ಆ ಸಹಾಯ ಬೋಡ ಪಣದ ತೋದು ಆ ಜೋಕ್ಲಿನ 7 10ನೇ ಕ್ಲಾಸ್ ಮಟ್ಟ ಅಕ್ಲ ಪ್ರತಿ ಒಂಜಿ ಪೀಸ್ದಲ್ಲ ಅಕ್ಲಿ ಬೋಡನ ಬುಕ್ಸ್ಲ ಬೊಕ್ಕ ಕೋಟೆ ಚಪ್ಪಲಿ ಪ್ರತಿ ಒಂಜಿಲ 5 ವರ್ಷದ ಮಧ್ಯೊಡ್ಲ ಅಕ್ಲ ಲೆತ್ತದೆ ಅಕ್ಲಿಗೆ ಇಂಚಿನ ಬೋರ್ಡು ಐನು ಕೊರ್ಪಾದು ಅಕ್ಲನ ಪ್ರತಿ ಎಕ್ಸಾಮ್ ದಾಪಕ ಲೆತ್ತದು ಎಂಗ್ಲ ಮಾಸ್ಟರ್ ದತ್ತು ಸಂಚಾಲಕರ ಲೆತ್ತದ ಅಕ್ಲ ಮಾರ್ಕ್ನ ಎನ್ಕ್ವೈರಿ ಮಲ್ಪುನಂಚಿನ ಪ್ರತಿ ಕೆಲಸ ಅಕ್ಲ ಪಿರೌಡು ನಡ್ಕೊಂಡುಂಡು ಐತ ಒಟ್ಟಿಗೆ 85% ಮಿತ್ತು ಅಕ್ಲಿಗೆ ಮಾರ್ಕ್ ದೆತ್ತಾರ ಅಕ್ಲಿಗಳ ಇನಿ ಪ್ರತಿ ವರ್ಷಲ ಅಕ್ಲಿಗೆ ಪ್ರತಿಭಾ ಪುರಸ್ಕಾರ ಮಲ್ತೊಂದುಳ್ಳ ಈ ಸರ್ತಿಲ 19-20 ಜೋಕುಳುಳ್ಳ ದತ್ತು ಸ್ವೀಕಾರಲ್ಲ 35-40 ಮುಟ್ಟ ಜೋಕುಲು ಈ ವರ್ಷ ಇಜಿನ 45-50 ಜೋಕುಲಪ್ಪ ಪ್ರತಿ ವರ್ಷ ದಯಪಂಡ ಕೆಲವು ದಿನಗಳಿಗೆ ಬಂಡ ಆರ್ಥಿಕವಾದ ಇನ್ನಡೆತ್ತಿನ ಮಾತ್ರ ಎಂಗ್ಲು ಸೆಲೆಕ್ಟ್ ಮಾಡ್ತದ ಬಾಕಿದಕ್ಲೆ ಮಾಡ್ತಾ ಇದ್ದ ಈ ಪ್ರತಿಭಾ ಪುರಸ್ಕಾರದಕ್ಲೆಲ್ಲ ಒರಿಯಾಗ 1,000 ತನಕ
ಕೊರ್ದು ಆಗಲಿಗೆ ಆ ಪ್ರತಿಭೆಯನ್ನು ಕೊರ್ದು ಪ್ರತಿ ವರ್ಷ ಅಂಚನೆ ಮಾಡ್ತೊಂದಿಲ್ಲ ಅಂಚನೆ PUC ಮಿತ್ತದಾದ ಜೋಕಲಿಗೆ ಹೆಚ್ಚಿನ ಕೆಲವು ಜೋಕಲಿದ್ದ ಪುದರ್ ಬರೋದುಂಡು ಅಗ್ಲೆಲ್ಲ 2,000-3,000 ಆ ಒಂಜಿ ಕವರ್ ಪಾಡ್ದು ಅಗ್ಲೆಗೆಲ್ಲ ಪ್ರೋತ್ಸಾಹ ನಿಧಿನ ಅವತ್ತನ್ನು ಬೆದರಿದ್ರು ಒಂದು 10-15 ಜೋಕುಳುಳ್ಳ ಕೊರೊಂದು ಪ್ರತಿ ವರ್ಷ ಬರೋದಿಲ್ಲ ಇಂಚಿತ್ತಿನ ಕೆಲಸ ನಿಂಗಳು ಪ್ರತಿ ವರ್ಷ ನಿನ್ನ ನಿರಂತರ ಮಲ್ತೊಂದು ಬರ್ದ ಒಂಜಿ 2-3 ಲಕ್ಷ ರೂಪಾಯಿ ಈ ಜೋಕುಲಿಗೆ ಕೊರ್ಪಣಂಚನ ನಿನ್ನ ಮಲ್ತದೆ ನೀ ಜೋಕುಲಿಗೆ ಕೊರ್ಪಣಂಚನ ಕೆಲಸ ಮಲ್ತೊಂದಲ್ಲ ಅಂಜನೆ ಈ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಹಿಡಿದು ಪ್ರತಿ ವರ್ಷ ಒಂದು ಸ್ಪೋರ್ಟ್ಸ್ ಈ 14 ಗ್ರಾಮಗಳು ಸೀಮಿತವಾದ ಒಂದು ಸ್ಪೋರ್ಟ್ಸ್ನ ಮಲ್ತೊಂದಲ್ಲ ಅವಳ ಯಶಸ್ವಿಯಾದ ಸಂಘಟನೆಗೆ ಪೂರಕವಾದ ಮಲ್ತೊಂದಲ್ಲ ಅಂಚನೆ ಪ್ರತಿ ವರ್ಷ ಆಟದ ಒಂದು ದಿನ ಎಂಗ್ಲ ಓಲಾಂಡಲ ಗೆಸ್ಟ್ ಹೌಸ್ ಮಾತನ್ನ ಒಟ್ಟು ಸೇರ್ಸದ ಒಂಜಿ ಒಣಸು ಕೊರ್ಪಣ ಪಂಡ ಸಂಘಟನೆಗೆ ಮಾತನ್ನ ಒಟ್ಟು ಸೇರ್ಸನ ಎಡ್ಡ ಮಾತ ಈ ಸರ್ತಿ ಮಾತ ಪೊಂಜನಕ್ಕೆಲ್ಲ ಬರ್ತದೆ ಬಾರಿ ಸೋಪಡು ಯಶಸ್ವಿಯಾದ ನಡತೊಂದುಂಡು ಅಂಚಾದ ದುಂಬುಗಳ ಇಂಚಿಂತನ ಈ ದತ್ತು ಶಿಕಾರ ಅಂಚನೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊರ್ಪಣ ಅವತ್ತಿನ ವೈದ್ಯಕೀಯ ಅವಾರ್ಡ್ ಕೆಲವು ಆರ್ಥಿಕವಾದ ಗಿಲ್ಲು ಕಟ್ಟಣೆಗೆ ಅವಾರ್ಡ್ ಪ್ರತಿ ಅವು ಎಂಕಲು ಯಾನ ಸತೀಶ್ ಕರ್ಗೆ ಎಂಕಲು ಮಾತ ಸೇರುವೊಂದು ಕೆಲವೊಂದು ಎಜಿ ಶೇಖರ್ ಅವಾರ್ಡ್ ಉಚ್ಚಲ್ ಮುಕ್ಕಳು ಮಾತ ಒಂದೊಂದೇ ಪಾಡದು ಕೆಲವೊಂದು ಸಂದರ್ಭಡು ಒಟ್ಟು ಬರ್ತ ಎಂಕಲಕ್ಕೆ ಬತ್ತನ ಜನ ಸಹಾಯದಾಯನ ಮಲ್ತೊಂದು ಬೈದ ಅಂಜನೆ ದುಂಬುಗಳ ನಿಕ್ಕಲ್ನ ಸಹಕಾರ ನಿಕ್ಕ ಕೊರೊಂದು ಒಂದು ದುಂಬುಗಳ ಇಂಚಿನ ಹೆಚ್ಚಿನ ಸಹಕಾರ ಕೊರದು ಸಹಾಯ ಮಲ್ಪಣಂಚಿನ ಅವಕಾಶ ಒದಗಲು ಬರಬೇಕು ಅಖಿಲ ಭಾರತ ಬಿಲ್ಲಮರಿ ಯೂನಿಯನ್ದ ವರ್ಕರ್ ನವೀನ್ ಚಂದ್ರ ಡಿಸೋನೇರು ಕರ್ನಾಟಕ ರಾಜ್ಯದ ಅವೇತ ದೇವಸ್ಥಾನದ ವಜ್ಜಿಯ BP ನೀರು ಕೊರದು ಐಕೆ ಅನುದಾನದ ಪದಕೊಂಡಂಚಿನ ಪದ್ಮನಾಭ ಕೋಟೆ ಅಂದ್ರೆ ಕಡಂದ ಆಮೇಕ್ಲ ಬಿಲ್ಲವು ಸಂಘದ ಕಟ್ಟೊಂದು ಭಕ್ತನಂಚಿನ ಶೈಕ್ಷಣಿಕ ಉತ್ತೇಜನ ಕೊರತನಂಚಿನ ಮಾಧವ ಪೂಜಾರ್ಲು ಉದೀಪನ ಹೊಂತೊಂದುಲ್ಲೇರು ಬೊಲ್ಪು ಅರ್ಲವನುಲ್ಲೇರು ಉದ್ಯಮಿಯಾದ ಬಿಲ್ಲವ ಸಮಾಜಕ್ಕೆ ಪೂರ್ಣ ಸಹಕಾರ ಪರಂದರ್ಶನ ಗೋಪಾಲ್ ಡಿ ಬಿಲ್ಲವ. ಅದಕ್ಕೆ ಕೆಲವು ಉದಾಹರಣೆ ಸಹಿತ ಎದುರಿಸ್ತೀನಿ. ನಾನು 87 7th ಸ್ಟ್ಯಾಂಡರ್ಡ್ ಇದ್ದಾಗ ತಪ್ಪಿ ಗೊತ್ತಿಲ್ಲದೆ ನಾನು ಆ ದೇವಸ್ಥಾನದ ಅರ್ಚಕರ ಮನೆಯಲ್ಲಿ ನೀರು ಸೇದಿದೆ. ಆಗ ಆ ದೇವಸ್ಥಾನದ ಮುಖ್ಯ ಅರ್ಚಕರು ಇವತ್ತು ಬೆಂಗಳೂರಲ್ಲಿದ್ದಾರೆ. ಅವರು ಹೇಳಿದರು, ನೀನು ಬಿಲ್ಲವ, ಅದಕ್ಕೆ ಬಾವಿಯ ನೀರನ್ನು ಮುಟ್ಟಬಾರದು ಅಂತ ಹೇಳಿದ್ರು. ಇದು ಸತ್ಯಕತೆ. ಯಾಕೆಂದರೆ ಇವತ್ತು ನಾವು ದೊಡ್ಡ ಸ್ಥಾನದಲ್ಲಿದ್ದೀವಿ, ನಮ್ಮನ್ನೆಲ್ಲ ಗೌರವಿಸ್ತಾರೆ, ಎಲ್ಲ ಸಮಾಜದವರು ನಮ್ಮನ್ನು ಗೌರವಿಸ್ತಾರೆ. ಆದರೂ ಕೆಲವು ಸತ್ಯ ಸಂಗತಿಗಳನ್ನು ನಾವು ಹೇಳಬೇಕಾಗ್ತದೆ. ಈ ಬದಲಾವಣೆ ಏನಾಯಿತು ಎನ್ನುವುದನ್ನು ಕೂಡ ನಾನು ಹೇಳಬೇಕಾಗ್ತದೆ. ನಾನು ಕೇಳಿದೆ ಅವರಿಗೆ, ಯಾಕೆ ಮುಟ್ಟಬಾರದು ಅಂತ. ಅವರು ಹೇಳಿದರು, ಹಿರಿಯಕ್ಕಳು ನೀವು ಮುಟ್ಟಿದ್ರೆ ಇದು ಪುರಿ ಆಗ್ತದೆ ಅಂತ. ತುಳುವಿನಲ್ಲಿ ನಿಕ್ಲು ಮುಟ್ಟನ್ನು ಪುರಿ ಹಾಪುನು ಅಂತ. ಬದಲಾವಣೆ ನೋಡಿ, ಅಂದು ಇಂದು ಅಂತೇಳಿ. ನಾನು MCH ಯೂರಾಲಜಿಯನ್ನು ಬಹುಶಃ ಸೂಪರ್ ಸ್ಪೆಷಾಲಿಟಿ ನಮ್ಮಲ್ಲಿ ಕೆಲವೇ ಬೆರಳಿಕೆಯಷ್ಟು, ನಾನು ಅಹಂಕಾರದಂತಲ್ಲ, ನಾವು ಮಾಡಿದ ಸಾಧನೆಗೆ ನಾವು ಹೇಳಬೇಕಾಗ್ತದೆ. ಮೊನ್ನೆ 2017ಕ್ಕೆ ಆ ದೇವಸ್ಥಾನಕ್ಕೆ ಬ್ರಹ್ಮಕಲಶ 12 ವರ್ಷದ ನಂತರ ಮತ್ತೊಂದು ಬ್ರಹ್ಮಕಲಶಕ್ಕೆ ನನಗೆ ಫೋನ್ ಮಾಡಿದರು. ಅವರು ಫೋನ್ ಮಾಡಿದಾಗ ಹೇಳಿದರು, ಫಸ್ಟ್ ಹೇಳಿದರು ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಆಯ್ತಂತೆ, 1 ಲಕ್ಷ ಕೊಡಬೇಕಂತಂದರು. ಏನಕ್ಕೆ ಅಂತ ಕೇಳಿದೆ. ಅದು ಧ್ವಜಸ್ತಂಭಕ್ಕೆ 1 ಲಕ್ಷ ಕೊಡಬೇಕು ಅಂತ. ನನಗೆ ಆ ಮಾತಿಗೆ ಒಂದು ಕರೆದದ್ದು ಖುಷಿಯಾಯಿತು. ನೋಡಿ, ಅಂದು ನೀವು ನೀರು ಮುಟ್ಟಬಾರದು ಅಂತ ಹೇಳುವವರು ನಿಮ್ಮನ್ನು ಕಾರ್ಯಕ್ರಮಕ್ಕೆ ಕರೀತಾರೆ ಅಂತ ಹೇಳಿದ್ರೆ ನನಗೆ ಖುಷಿ ಅನಿಸಿತು. ಯಾಕೆಂದರೆ ಇದು ಬದಲಾವಣೆ. ಯಾಕೆಂದ್ರೆ ಹೇಳಿ, ನನ್ನ ಹತ್ರ ಎಜುಕೇಷನ್ ಇದೆ, ಸ್ಥಾನ ಇದೆ. ಅವರು ಫಸ್ಟ್ ಹೇಳಿದ್ದೇನು ಗೊತ್ತಾ, ನನ್ನನ್ನು ತುಂಬ ಹೊಗಳಿದ್ರು. ನೀವು ಎಲ್ಲಕ್ಕಲ್ಲಿ ಇಷ್ಟು ಸಾಧನೆಯನ್ನು ಅವರು ನಮ್ಮನ್ನು ಕಂಡಿದ್ದಾರೆ. ನಾವು ಗದ್ದೆಯಲ್ಲೆಲ್ಲ ಕೆಲಸ ಮಾಡೋದನ್ನು ಅವರು ಕಂಡಿದ್ದಾರೆ. ನಾನು ಗದ್ದೆಯಲ್ಲಿ ಕೆಲಸ ಮಾಡಿ 5 ಕಿಲೋಮೀಟರ್ ಸ್ಕೂಲಿಗೆ ಹೋಗಿ ನನ್ನ ಅಭಿವೃದ್ಧಿಯನ್ನು ನೋಡಿ ಅವರು ಹೇಳಿದರು, ಇವನನ್ನು ನಾನು ಗೌರವಿಸಲೇಬೇಕೆನ್ನುವಂಥದ್ದು. ಅವತ್ತು 87ನಲ್ಲಿ ಆಗ ಅಂದರು. 2017ರಲ್ಲಿ ನಮಗೆ ಗೌರವವನ್ನು ಕೊಟ್ಟರು. ನಾನು ಹೇಳಿದೆ ಅವರಿಗೆ, ಯಾವತ್ತಿಗೂ ಕೂಡ ಈ ರೀತಿ ಮಾಡಬೇಡಿ, ಅದನ್ನು ಘಟನೆಯನ್ನು ನೆನಪಿಸಿದೆ ಅವರಿಗೆ. ತಪ್ಪಾಯ್ತು ಅಂತ ಹೇಳಿದರು ಅವರು. ನಾನು ಹೇಳಿದೆ, ದೇವಸ್ಥಾನಕ್ಕೆ 1 ಲಕ್ಷ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಅಷ್ಟೊಂದು ಈಗ ಬಂದದಷ್ಟೇ, ತುಂಬ ಇನ್ವೆಸ್ಟ್ ಮಾಡಿದ್ದೀನಿ, ಮತ್ತು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತೇಳಿ. ಇವತ್ತು ನೋಡಿ ಎಷ್ಟು ಬದಲಾವಣೆ ಆಗಿದೆ. ಬಹುಶಃ ಈಗ ನಾನು ಮಾತಾಡ್ತಾ ಇದ್ದೆ ಪದ್ಮನಾಭ ಕೋಟ್ಯಾನ್.
ಅವರು ನಮ್ಮ ರಾಜ್ಯಕ್ಕೆ ಧಾರ್ಮಿಕ ಪರಿಸ್ಥಿತಿಯಿಂದ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅವರ ದೇವಸ್ಥಾನ ಎಲ್ಲ ಅವರ ರಿಡಿಯಲ್ಲಿದೆ. ಇದು ಬದಲಾವಣೆ. ನನಗೆ ಬೇಜಾರಿಲ್ಲ ಅವರು ನೀರು ಮುಟ್ಟಿದೆ ಅಂತ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡೆ. ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದೆ. ನಾನು ಯಾಕೆ ನನ್ನ ವಿಷಯನ ಹೇಳ್ತಿದ್ದೇನೆ, ನೀವು ಕೂಡ ಹಾಗಾಗಬೇಕು. ಇವತ್ತು ಇಷ್ಟು 2,000 ರೂಪಾಯಿ ಏನು ಅವರು ಧನ ಸಹಾಯ ಮಾಡ್ತಾರೆ, ದತ್ತು ತಗೊಂಡಿದ್ದಾರೆ, ಅದನ್ನೆಲ್ಲ ತೆಗೆದು ನೀವು ನಮ್ಮ ಸಮಾಜದ ಇವತ್ತಿನ ದೊಡ್ಡ ಕೊರತೆ ಏನಂತ ಹೇಳಿದ್ರೆ, ನಮಗೆ KS ಮತ್ತು IAS ಲೆವೆಲಲ್ಲಿ ಆಫೀಸರ್ಗಳು ಬಹಳ ಕಡಿಮೆ. ನಾನು MCH ಡಿಗ್ರಿ ಆದಾಗ ನನಗೆ ಕಮಿಷನರ್ ಹತ್ರ ರಿಪೋರ್ಟ್ ಮಾಡಿದಾಗ ನನಗೆ ಗುಲ್ಬರ್ಗಕ್ಕೆ ಹೋಗ್ಲಿಕ್ಕೆ ಹೇಳಿದ್ರು. ನಾನು ಹೇಳಿದೆ, ನೀರಿಲ್ಲ ಸ್ನಾನ ಮಾಡಲಿಕ್ಕೆ, ಎಜುಕೇಷನ್ಗೆ ಅಷ್ಟೊಂದು ಇಲ್ಲ, ನಾನು ಯಾಕೆ ಹೋಗ್ಬೇಕು ಮಂಗಳೂರಿನವನಾಗಿ. ಇಲ್ಲ, ಅಲ್ಲಿ ಡಾಕ್ಟ್ರುಗಳು ಕಡಿಮೆ, ಅಲ್ಲಿ ಖರ್ಗೆ ಅವರು ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ ಡಾಕ್ಟ್ರು ಕಳಿಸಿ ಅಂತ. ನಾನು ಹೇಳಿದೆ ನನಗೆ ಮಂಗಳೂರೇ ಬೇಕು ಅಂತ. ಇಲ್ಲ, ಆಗಬೇಕು ಅಂತ ಆರ್ಡ್ರ್ ನಾಳೆ ತೊಗೊಂಡೋಗಿ ಅಂತ ಹೇಳಿದ್ರು. ನಾನು ಹೋದ್ದು ನೇರವಾಗಿ ನಮ್ಮ ಮಿತ್ರರಾದಂಥ MCF ಅಲ್ಲಿ ಉದ್ಯೋಗಿಯಾಗಿದ್ದಂಥ ಸಂಜೀವರು ಅಂತ ಇದ್ದಾರೆ, ಅವರ ಆತ್ಮೀಯ, ಅವರ ಒಂದೇ ಗ್ರಾಮದಲ್ಲಿ ಒಟ್ಟಿಗೆ ಬೆಳೆದಂಥ ದಿನೇಶ್ ಅಮೀನ್ ಮಟ್ಟು. ಅವರು ಹೇಳಿದರು, ನಾಳೆ ನಾನು ಬೆಂಗಳೂರಿಗೆ ಬರ್ತೀನಿ, ದಿನೇಶ್ ಅಮೀನ್ ಮಟ್ಟನ್ನು ಮಾತಾಡುವ, ಅವರ ಹತ್ರ ಏನಾದರೂ ಆಗ್ತದೆ ನೋಡುವ ಅಂತ. ನಾನು ನೇರವಾಗಿ ಹೋಗಿದ್ದು ದಿನೇಶ್ ಅಮೀನ್ ಮಟ್ಟು ಹತ್ರ. ಅವ್ರ ಹತ್ರ ಹೇಳಿದೆ. ಅವರು ಹೇಳಿದ್ರು, ನಮ್ಮ ಮಿತ್ರರು ಇವ್ರ ಹತ್ರ ಎಲ್ಲ ಕ್ವಾಲಿಫಿಕೇಶನ್ ಇದೆ, MBBS, MS, MCH, FMS ಅಂತ ಇಷ್ಟು ಡಿಗ್ರಿ ಇದೆ, ಅವ್ರು ಯಾಕೆ ಗುಲ್ಬರ್ಗಕ್ಕೆ ಹೋಗಬೇಕು, ನಮ್ಮ ಊರಿಗೆ ಸಾಕು, ನಾವು ಯಾಕೆ ಅವ್ರ ಹತ್ರ ಸರ್ವಿಸ್ ತಗೋಬಾರದು ಅಂತ ಹೇಳಿದಾಗ ದಿನೇಶ್ ಅಮೀನ್ ಮಟ್ಟು ಒಂದಷ್ಟು ಚೆನ್ನಾಗಿ ಯೋಚನೆ ಮಾಡಿದರು, ಹೇಗೆ ಇವರಿಗೆ ಹೆಲ್ಪ್ ಮಾಡ್ಬೋದು ಅಂತ. ನೇರವಾಗಿ ಶಾಲಿನ್ ಗೋಯ್ ಅವರಿಗೆ ಫೋನ್ ಮಾಡಿದರು. ಬೆಳಿಗ್ಗೆ ಫೋನ್ ಹೋಗಿದೆ, ಸಂಜೆ ನನಗೆ ಆರ್ಡರ್ ರೆಡಿಯಾಗಿದೆ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆಂದರೆ, ಪವರ್ ನಮಗೆ ಬೇಕೇ ಬೇಕು, ನಿಮಗೆ ಬಿಟ್ಟದ್ದು ಅದು. ನೀವೀಗ ಈಗ ಒಂದು ಸಣ್ಣ, ನಾನು ರಾಜಕೀಯ ಮಾತಾಡ್ಲಿಕ್ಕೆ ಇರುವವನಲ್ಲ, ನಾವು ಕೆಲವು ಕಷ್ಟವನ್ನು, ನನ್ನಾಗಿ ಇನ್ನೊಬ್ಬರು KS ಆಫೀಸರ್ ಇದ್ದಾರೆ, ವಿಜಯ ಪ್ರಕಾಶ್, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ. ಅವರನ್ನು ಎಲ್ಲೆಲ್ಲೋ ಹಾಕಿದ್ರು. ಯಾಕೆಂದ್ರೆ ಅವರಿಗೆ ಮೇಲೆತ್ತುವಂಥ ರಾಜಕೀಯ ಶಕ್ತಿಯೇ ಆಗಲಿ ಅಥವಾ ಅವರ ಮೇಲಿರುವಂಥ IAS ಆಫೀಸರ್ಗಳಾಗಲಿ ಯಾರೂ ಇಲ್ಲ. ಕೊನೆಗೆ ಇದೇ ದಿನೇಶ್ ಅಮೀನ್ ಭಟ್ ಅವರನ್ನು ತಗೊಂಡೋಗಿ ಬೆಂಗಳೂರಲ್ಲಿ, ಇವತ್ತು ಅವರು ಮೊನ್ನೆ ಪ್ರಮೋದ್ ಮಧ್ವರಾಜರ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರು. ಅವರು ನಾವು ಹೋದಾಗೆಲ್ಲ ನಾನು ಮೀಟ್ ಆಗ್ತೀನಿ, ಅವರ ಕಷ್ಟಗಳನ್ನು ಅವ್ರು ಹೇಳ್ಕೊತಾರೆ. ನಿಮಗೆಲ್ಲ ಅದು ತಳಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಅಥವಾ ನಿಮ್ಮ ಲೆವೆಲಲ್ಲಿ ಅದು ಗೊತ್ತಾಗುವುದಿಲ್ಲ. ಹೇಗೆ ನಾವೊಂದು ಆಫೀಸರ್ ಆಗಿ, ಈಗ ನಾನು ಚಂದ್ರಶೇಖರ್ ಉಚ್ಚಿಲ್ ಇದ್ದಾರೆ, ಸತೀಶ್ ಕುಂಪಳ್ಳ ಇದ್ದಾರೆ. ಚಂದ್ರಶೇಖರ್ ಉಚ್ಚಿಲ್ ಹತ್ರ ನಾನೊಮ್ಮೆ ಹೇಳಿದ್ದೆ, ನನಗೆ ಏನಾದರೂ ಇದು ಮಾಡಿದರೆ ಅವರು ಪಾಪ ಸದಾನಂದ ಗೌಡರ ಹತ್ರ ಕರ್ಕೊಂಡು ಹೋಗಿದ್ರು. ಇವರು ಸತೀಶ್ ಕುಂಪಳ್ಳ ಕೂಡ ಅವರು ಬಂದಿದ್ದರು, ನಾನು ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮಲ್ಲಿ ಈ ಒಂದು ಕೆಲವು ಶಕ್ತಿಗಳನ್ನು ನೀವು ಕೊಡಬೇಕಾಗ್ತದೆ ವ್ಯಕ್ತಿಗಳಿಗೆ. ಇಂಥ ವ್ಯಕ್ತಿಗಳಿಗೆ ನಾನು ರಾಜಕೀಯವಾಗಿ ಯಾವುದೇ ಆ ವ್ಯಕ್ತಿ, ಆ ಪಕ್ಷ, ಈ ಪಕ್ಷ ಅಂತ ಹೇಳ್ಬೇಕು, ನೀವು ಸ್ಥಾನ ಕೊಡದೆ ಹೋದರೆ ಮುಂದಕ್ಕೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ನೀವು ಈಗ ರಾಜಕೀಯ ಸ್ಥಿತಂತ್ರಗಳನ್ನು ನೋಡಿದರೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳಾಗ್ತಾ ಇವೆ. ಹಾಗಾಗಿ ಇದನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಇಷ್ಟೆಲ್ಲ ಇವತ್ತು ಪ್ರಯೋಜನ ತಗೊಂಡಿದ್ದೀರಾ, ಹಾರ್ಡ್ ವರ್ಕ್ ಮಾಡಿ. ನಮ್ಮ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ, ಸಹಾಯವನ್ನು ಮಾಡ್ತಾರೆ. ಅದನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ವೈದ್ಯರು, ಇಂಜಿನಿಯರಿಂಗ್, ಮೆಡಿಕಲ್ ಹಾಗೂ KS ಮತ್ತು IAS ಕೂಡ ನಿಮ್ಮ ಒಂದು ಗುರಿ ಇರಲಿ. ಮುಂದೆ ಬನ್ನಿ, ನಿಮ್ಮನ್ನು ಗುರುತಿಸ್ತಾರೆ. ಯಾವ ರೀತಿಯಲ್ಲೂ ಆದರೂ ನಿಮ್ಮನ್ನು ಸಮಾಜ ಗುರುತಿಸ್ತದೆ. ಜೊತೆಗೆ ನೀವು ಹಾಗೆ ಮುಂದೆ ಬಂದು, ನನ್ನ ಹಾಗೆ ಬಂದು ಇಲ್ಲಿ ಈ ವೇದಿಕೆಯಲ್ಲಿ ಒಂದು ದಿನ ನೀವು ಮಾತಾಡಿದಾಗ ಅವರಿಗೂ ಖುಷಿ ಆಗ್ತದೆ. KT ಸುವರ್ಣರಿಗೆ ಹೇಳ್ತಾರೆ, ನಾನು ಸಹಾಯ ಮಾಡಿದಂಥ ವ್ಯಕ್ತಿ ಇವತ್ತು ಸ್ಟೇಜಲ್ಲಿ ಬಂದು ಮಾತಾಡ್ತಾ ಇದ್ದಾನೆ ಅಂತ. ಬಹುಶಃ ದಾಮೋದರ ಸುವರ್ಣರು, ನವೀನ್ ಚಂದ್ರ ಸುವರ್ಣರು ಅನೇಕ ವ್ಯಕ್ತಿಗಳಿಗೆ ಅವರು ಸಹಕಾರ ಮಾಡಿರ್ಬೋದು. ದಾಮೋದರ ಸುವರ್ಣರು ಇರುವಾಗ ಅನೇಕ ವ್ಯಕ್ತಿಗಳಿಗೆ, ಎಲ್ಲ ಬೆಳ್ತಂಗಡಿಯಿಂದ, ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಅವರು ಸಹಕಾರವನ್ನು ಮಾಡಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ನಾವು ಬೆಂಗಳೂರಲ್ಲಿ ನಮ್ಮದೇ ಒಂದು ಬನ್ನೇರುಘಟ್ಟದಲ್ಲಿ ಬಿಲ್ಲವ ಭವನ್ ಅಂತಾಗಿದೆ, ಅಲ್ಲಿ ಉಚಿತ ವಿದ್ಯಾರ್ಥಿ ನಿಲಯ ಇದೆ. ನೀವು ಮತ್ತೆ ಯಾರಾದರೂ ಬೆಂಗಳೂರಿಗೆ ಇಂಜಿನಿಯರಿಂಗ್, ಮೆಡಿಕಲ್ ಹೋಗುವವರು ಅಲ್ಲಿ ಪ್ರಯೋಜನ ಪಡೆಯಬಹುದು. ಜೊತೆಗೆ ARI ಮಲ್ಲೇಶ್ವರಮಲ್ಲಿ, ಶೇಷಾದ್ರಿಪುರಮಲ್ಲಿ ಉಚಿತ ಊಟ ಮತ್ತು ವಿದ್ಯಾರ್ಥಿ ನಿಲಯ ಇದೆ. ನೀವು ಕೂಡ ಅಲ್ಲಿ ಹೋದರೆ ಅಪ್ಲಿಕೇಶನ್ ಮಾಡಿದರೆ ಯಾರಾದರೂ ಬೆಂಗಳೂರಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್ ಮಾಡುವವರಿಗೆ ಸಹಕಾರ ಸಿಗ್ಬೋದು ಅಂತೇಳಿ ಹೇಳ್ತೀನಿ. ನಾನು ಬನ್ನೇರುಘಟ್ಟದಲ್ಲಿ ನಾರಾಯಣ ಗುರು ಸ್ವಾಮಿಗೆ ಯಾರಾದರೂ ಇದ್ದರೆ ನಾನು ವೇದಕುಮಾರಿಗೆ ಬೇಕಾದ್ರೆ ನಾನು ಹೇಳ್ಬೋದು. ಅಥವಾ ಶೇಷಾದ್ರಿಪುರಮಲ್ಲಿ ARI ಹಾಸ್ಟೆಲ್ ಕೂಡ ಉಚಿತ ಊಟದ ವ್ಯವಸ್ಥೆ ಇದೆ. ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಯಾವುದೇ ನೀವು ಶಿಕ್ಷಣವನ್ನು ಬೆಂಗಳೂರಲ್ಲಿ ಪಡೆಯೋದಾದರೆ. ನಾನು ಈ ನಾರಾಯಣ ಗುರುಗೆ ಶಕ್ತಿ ಎಷ್ಟಿದೆ ಅಂತ ಹೇಳೋದಕ್ಕೆ ಕಡೆಯದಾಗಿ ಹೇಳ್ತಾ ನನ್ನ ಎರಡು ಅನಿಸಿಕೆ ನಿಲ್ಲಿಸ್ತೇನೆ. ನಮಗೆ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ
ನಾನು ಕೆಲವೆಲ್ಲ ದಯಮಾಡಿ ತಪ್ಪು ತಿಳ್ಕೋಬೇಡಿ, ಅವರಿಗೆ ಇವರಿಗೆ ಜನಾರ್ದನ ಪೂಜಾರಿ ಅವರ ಸೂಚನೆಯಂತೆ ಅವರ ರಿಕ್ವೆಸ್ಟ್ ಮೇರೆಗೆ ನಮಗೆ 1.5 ಎಕರೆ ಬನ್ನೇರುಘಟ್ಟದಲ್ಲಿ ಸರ್ಕಾರದಿಂದ ಸಿಕ್ಕಿದೆ. ಬಹುಶಃ ಅದಕ್ಕೆ ತುಂಬ ಹೋರಾಟ ಆಗಿ ಅದರ ಈಗಿನ ಪವರ್ ಮಿನಿಸ್ಟರ್ ಆದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಅದಕ್ಕೆ ರೆಡ್ಡಿಗಳೆಲ್ಲ ಹೋರಾಟ ಮಾಡಿ ಸಿಗದಾಗೆ ಮಾಡುವಂಥ ಸಂದರ್ಭದಲ್ಲಿ ಇವರು ಮಾನ್ಯ ಜನಾರ್ದನ ಪೂಜಾರಿ ಅವರ ಒಂದು ಸೂಚನೆ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು 1.5 ಎಕರೆ ಬಹುಶಃ ನೀವು ಹೋದರೆ ಅಲ್ಲಿ ಒಂದು ವಿಸಿಟ್ ಮಾಡಿ. ಅಲ್ಲಿ ಹೋದಾಗ ಅಲ್ಲಿ ಫಸ್ಟ್ ಆರಂಭವಾಗಿದ್ದು ನಾರಾಯಣ ಗುರುವರ ಮಂದಿರ. ಈ ಮಂದಿರ ಕಟ್ಟಿ ನಾನು ವೇದಕುಮಾರ್ ಹತ್ರ ಕೇಳಿದೆ, ನೀವು ಮಂದಿರವನ್ನು ಯಾಕೆ ಅಂದರೆ ಫಸ್ಟ್ ಆಧ್ಯಾತ್ಮಿಕ ಶಕ್ತಿ ಬೇಕು ಅಂತ. ನೀವು ಮೇಲೆ ಬರಬೇಕಾದ್ರೆ ಆಧ್ಯಾತ್ಮಿಕ ಶಕ್ತಿ ಇರಲೇಬೇಕು ಅಂತ. ಆ ಮಂದಿರ ಕಟ್ಟಿದ್ದು ಇವತ್ತು ಅಲ್ಲಿ ನೀವು ಹೋಗಿ ನೋಡಿದರೆ ಸುಮಾರು 1 ಕೋಟಿದ್ದು ಹಾಸ್ಟೆಲ್ ಇದೆ, ಸುಮಾರು 18 ಕೋಟಿದು ಇವತ್ತು ಬಿಲ್ ಹೋಗೋಣ ಬಂದಿದೆ. AC ಹಾಲ್, ಮದುವೆಗೆ ಹಾಲ್ ರೆಡಿಯಾಗಿದೆ ಅಂತ. ಇನ್ನೊಂದು ಅವರು ಅಲ್ಲಿಯ ನಾವು ಪ್ರತಿ ಸಲ ನಾನು ಅಲ್ಲಿ ಕ್ಯಾಂಪ್ ಆದಾಗ ಹೋಗ್ತಾ ಇದ್ದೆ, ತಿಂಗಳಿಗೊಮ್ಮೆ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೆ. ಆ ನಾರಾಯಣ ಗುರು ಮಂದಿರಕ್ಕೆ ಅಲ್ಲಿ ಸುತ್ತಮುತ್ತಲಿನವರು ಹರಕೆ ಹೇಳಿ ಬರ್ತಾರಂತೆ, ಅಷ್ಟು ಪವರ್ ಬಂದಿದೆ. ದಿನನಿತ್ಯ ಪೂಜೆ ಆಗ್ತಾ ಇದೆ. ಹೀಗಾಗಿ ಆ ಗುರುಗಳ ಒಂದು ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಇರುತ್ತದೆ. ಜೊತೆಗೆ ನಾನೇನು ನಿಮಗೆ ಮಾಡ್ಬೋದಂತ, ನಾನು ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮೂತ್ರರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಟೋನ್ಗೆ ಸಂಬಂಧಪಟ್ಟದ್ದು, ಮೂತ್ರದಲ್ಲಿ ಕಲ್ಲಿರಲಿ ಯಾವುದೇ ಶಸ್ತ್ರಚಿಕಿತ್ಸೆ, ಮೂತ್ರ ಬಂದಾದಾಗ ವಯಸ್ಸಾದವರಿಗೆ ಪ್ರಾಸ್ಟೇಟ್ ಅಂತ ಆಗ್ತದೆ, ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ಬೋದು. ಇಷ್ಟು ಹೇಳುತ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ನಮಗೆ ಈ ಭಾಗದ ಜನರಿಗೆ ನಾನು ಯಾರು ಅಂತ ಪರಿಚಯ ಇಲ್ಲದವರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನನ್ನ ಒಂದು ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಟ್ಟಂಥ ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯ ಅಧ್ಯಕ್ಷರಾದ KT ಸುವರ್ಣರಿಗೆ, ಕಾರ್ಯದರ್ಶಿಯವರಿಗೆ ಹಾಗೂ ನಮ್ಮೆಲ್ಲ ಬಹುಶಃ ಇಲ್ಲಿ ರಾಘವ ಮಾಸ್ಟರ್ ಇದ್ದಾರೆ, ಅವರನ್ನು ನಾನು ನೆನಪಿಸಬೇಕಾಗ್ತದೆ. ನಾನು MBBS ಇದ್ದಾಗ ಅವರು ನನಗೆ ಯಾವಾಗಲೂ ಬಂದು ಬಹಳಷ್ಟು ಸಹಕಾರವನ್ನು ನಾನು ಎಲ್ಲಿದ್ದೇನೆ ಅಂತ ಹುಡ್ಕೊಂಡು ಸ್ಕೂಲ್ದ ಫೀಸನ್ನ ಪದವಿದ ಸಹಾಯ ಕೊಡೋದಿಲ್ಲ. 5 ವಿದ್ಯಾರ್ಥಿಗಳಿಗೆ ಈ ಪದ್ಮನಾಭ ಕೋಟ್ಯಾನ್ ದೇವರನ ಬೇಲೆಗಳ ಒಟ್ಟಿಗೆ ಇಡುಲ ದೇವರನ ಬೇಲೆ ಈ ನೆಲೆಗೆ ಶೈಕ್ಷಣಿಕ ದತ್ತು ಸ್ವೀಕಾರಕ್ಕೆ ಚಾಲನೆ ಕೊಡೋದಿಲ್ಲ. ಶಿಕ್ಷಣದಿಂದ ಜಾಗೃತರಾಗಿರುವ ಪಂಪುನಂಚಿನ ನಾರಾಯಣ ಗುರುಕುಲ ಪಾತ್ರನ ಅಕ್ಷರ ಅನುಷ್ಠಾನ ಪಂಪುನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಎಂಜಿನ ಪಂತೇರು ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲವಿತರಾಗಿ ಪಂಪಿನ ಆ ದೂರದೃಷ್ಟಿ 100 ವರ್ಷ ತುಂಬು ಎಂಚಿನ ಪಾತ್ರ ಪಂತೇರು ಐನು ಪೂರಕವಾದ ಇನಿ ನಮ್ಮ KT ಸುವರ್ಣರ ನೇತೃತ್ವಡು ಇನಿ ದತ್ತುದತ್ತವನ್ನ ಅಂಚಿನ ನಮ್ಮ ಹಿಂದುಳಿದ ವರ್ಗದಕ್ಕೆ ಕಲ್ಪನಂಚಿನ ಮಾತಾ ರೀತಿಯ ಸಹಕಾರ ಕೊರ್ಪನಂಚಿನ ಕಾರ್ಯಕ್ರಮವನ್ನು ನಿರಂತರವಾದ 14 ವರ್ಷ ಮಲ್ತೊಂದಿರಲಿ. ಮುಖ್ಯವಾದ ಈ ನಿಖಿಲ ಪಾತ ಅಧ್ಯಕ್ಷ ಸಮಿತಿಗಳಿಗೆ ಅಭಿನಂದನೆಯನ್ನು ನಾನು ಪ್ರಾಪ್ರಥಮವಾಗಿ ಸಲ್ಲಿಸ ಹೊಂದಿಲ್ಲ. ಇನಿ ನಮಕ್ ಈತ ಡಾಕ್ಟರ್ ಪನ್ಲಕನೆ ನಮ್ಮ ಸಮಾಜದ ಜನಕಲು ದುಂಬು ಬರೋಡು ಪಂಪಿನ ಇನಿ 6ನೇ ಎಕರೆ ಒಂಜಿ ನಿದರ್ಶನ ಪಂಡೇರಿ ಅದನ್ನ ಟ್ರಾನ್ಸ್ಫರ್ ವಿಷಯ ಇಂಚಿನ ಆತನಂದು ಇನಿ ಒಂಜಿ ಸಂಘಟನೆ ಮಲ್ಪುನ ವಿಚಾರಡ್ಲ ನಮ್ಮ ಭಾರಿ ಪಿರಬೋಡ್ದ ನಮ್ಮ ಬಿಲ್ಲವ ಸಮಾಜ ಮಸ್ತ್ ಉಂಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ಆಂಡ ಸಮಾಜಡು ನಮ್ಮ ಮಸ್ತ್ ಪಿರಪ್ಪ ಬೂರ್ದ ಇನಿ ರಾಜಕೀಯ ದೃಷ್ಟಿಪಾಡು ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರ ಪಾಡು ಮಾತೆಟ್ಲ ನಮ್ಮ ಹಿಂದುಳಿದ ವರ್ಗ ಬಂದು ಕುದರ್ದಿತ್ತಂದಲ್ಲ ಹಿಂದೆ ನಮ್ಮ ಉಲ್ಲ ಅಂಚೆ ಆಯ್ರ ಬಲ್ಲಿ ನಮ್ಮ ಐಕ್ಯತೆ ಬೋರ್ಡು ಒವೇ ಒಂಜಿ ಕಾರ್ಯಕ್ರಮ ಮಲ್ಪುನಾಗ ನಮ್ಮೆಟ್ಟು ಒಂಜಿ ದಾದನ ವ್ಯಕ್ತಿಯಸಲು ಆತನ ಕೋಪ ಆತನನ್ನ ಒಂಜಿ ಉರಿಯನ್ನು ತುನ್ನ ಉರಿಯಾಗ ಅಂಚೆ ಆಪಣ ಅವು ಸಹಜ ಆಂಡ ಪೊರ್ತು ಬನ್ನಾಗ ನಮ್ಮ ಒಟ್ಟಿಗೆ ಆವಡು ಒಟ್ಟಿಗೆ ಒಂಜಿ ಕಾರ್ಯಕ್ರಮ ಮಲ್ಪೋಡು ರಾಜಕೀಯವಾದಿಲ್ಲ ಆತನ ಮಾತ ರೀತಿಲ ಒರಿಯೋಗೊರಿಗೆ ಸಹಾಯಕ ಮಲ್ಪೋಡು ಇನಿಯಾನು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಆದ ಇಡೀ ರಾಜ್ಯಡ್ಲ ಇನಿ ಮಾತಾ ದೈವಸ್ಥಾನದ ಕಮಿಟಿ ಮಲ್ಪಣಗಲ್ಲ ನಮ್ಮ ಮಾತ ವರ್ಗದ ಗಣನೆ ದೆತೊಂದು ಪ್ರತಿ ದೇವಸ್ಥಾನ ದೈವಸ್ಥಾನಡ್ಲ ಇನಿ ಒಂಜಿ ಸದಸ್ಯತೆ ನಮ್ಮ ಮಲ್ತದ ಇನಿ ಕುಕ್ಕೆ ಸುಬ್ರಹ್ಮಣ್ಯಡು
ಸ್ವಲ್ಪ ಅರ್ಜಿ ಇತ್ತಂಡಲ್ಲ ಐಟು ಒಂಜಿ ವಿಲ್ಲವ ಕಮ್ಯುನಿಟಿದ ಅರ್ಜಿ ಪಾಡನ ಇತ್ತಿನಗೋಸ್ಕರ ಆ ದೇವಸ್ಥಾನ ನಂಗೆ ಮಲ್ಪರೆ ಸಾಧ್ಯ ಇಜ್ಜಂದ್ರೆ ಬಾಕಿದ ಒವ್ವೇ ದೇವಸ್ಥಾನ ಇತ್ತಂದಲ್ಲ ನಮ್ಮ ಮಾತ ವರ್ಗದಕ್ಲಿಗೆ ಅವಕಾಶ ಕೊಡ್ತಾ ಇನ್ನು ಏನು ದಾಯ ಬಂಪಿನ ಪಂಡ ಇನ್ನಿತ ಕೆಲವು ನಮ್ಮ ದಿನಟೊಲೆಡು ನಮ್ಮ ತೂಯರ ಪೋಂಡ ಏನು ರಾಜ್ಯಕ್ಕೆ ಬರ್ತಿರ್ಜಿ ಒವ್ವೇ ಪಕ್ಷ ಪಾಡು ಏರು ದುಂಪೋಪೇರ ನಮ್ಮ ಮಕ್ಕಳಿಗೆ ಸಹಕಾರ ಕೊಡ್ಕ ಏರ್ಲಾಡು ಆಂಡ ಐನು ಪಿರೋ ಇಪ್ಪು ನಂಚಿನ ಮಲ್ಪೊಡ್ಚಿ ದಾಯ ಪಂಡ ನಮ್ಮ ಮಸ್ತ್ ಇತ್ತೆ ಹಿನ್ನಡೆ ಅದು ಉಲ್ಲ ಇನಿ ಸಾಮಾಜಿಕವಾದ ನಮ್ಮ ದೂರದೃಷ್ಟಿ ಚಿಂತನೆ ಮಲ್ಪನಾಗ ನಮ್ಮ ಜಿಲ್ಲೆಡ್ ಅತನ ಮಾತ ಉಭಯ ಜಿಲ್ಲೆಡ್ಲ ನಮ್ಮ ಬಾರಿ ಪಿರವಲ್ಲ ಯಾನು ಒವ್ವೇ ರಾಜ್ಯಕ್ಕೆ ಪಕ್ಷ ಎತ್ತಂಡಲ್ಲ ಯಾನಂಜಿ ಪಕ್ಷದ ದೃಷ್ಟಿ ಬಾತಿರ್ನಾತ್ ಏರು ನಮ್ಮ ಇನಿ ನಮ್ಮ ಜನಕ್ಕೂ ಏರನ್ನು ಎದುರುಪೋರ್ನಂಡ ನಂಗೆ ಆ ರೀತಿಲ ಸಹಕಾರ ಆಪುಂಡು ಇನಿ ಯಾನು ರಾಜ್ಯ ಧಾರ್ಮಿಕ ಪರಿಷತ್ಲ ಏತೋ ಅನುದಾನ ಕಂದಿನ ಅವತ್ತಂದೆ ರಾಜ್ಯ ಧಾರ್ಮಿಕ ಪರಿಷತ್ ದುಂಬಲತ್ತೇನೆ KT ಸುವರ್ಣರು ಜಿಲ್ಲಾ ಧಾರ್ಮಿಕ ಹೊಡಿತೇರಿ ಯಾನಿತ ರಾಜ್ಯ ಧಾರ್ಮಿಕ ಹೊಡಿತಂದಲ್ಲ ಎಂಕಲು ಹಲವಾರು ಬದಲಾವಣೆ ಇನಿ ಒಂಜಿ ಇಟುಮುಟ್ಟ ಒಂಜಿ ಅನುದಾನದ ಪಟ್ಟಿದಿಂದ ನೆಟಲ ಏತೋ ದೇವಸ್ಥಾನ ಇನಿ ಸತೀಶಣ್ಣನ ಗೋಪಾಲಕೃಷ್ಣ ಮಂದಿರಗುಲ ಒಂಜಿ 2 ಲಕ್ಷ ಬಾಬಣ್ಣನಕ್ಕೆ ಮಲ್ರಾಯ ಸಾನಗುಲ 2 ಲಕ್ಷ ಇನಿ ಮಲಯಾಳಿ ಚಾಮುಂಡಿ ಅದಪ್ಪು ಉಳ್ಳಿಯ ದೇವಸ್ಥಾನ ಅದಪ್ಪು ಅಯ್ಯಪ್ಪ ಮಂದಿರ ಉಳ್ಳಾಳ ಅದಪ್ಪು ಮುತ್ತು ಮಾರಿಯಮ್ಮ ದೇವಸ್ಥಾನ ಕೋನಾಜೆ ಅಯ್ಯಪ್ಪ ಮಂದಿರ ಅಂಚೆನ ಲೈನ್ ತರೇರ್ತಾರ ಅಂಡ ಮೂಜರ ಕೋಟಿರ್ದು ಮಿತ್ತು ನೆಟೇನೆ ಕಾಸು ನಮ್ಮ ದೀತ ಅಂಚೆನೆ ರಾಜ್ಯೋಡು ಸಾಧಾರಣ ಸುಮಾರು 20 ಕೋಟಿರ್ದಲ್ಲ ಮಿತ್ತು ಅನುದಾನ ಕನ್ನರ್ಪಣೆ ಅಂಚಿನ ಅವತ್ತಂದೆ ನಾರಾಯಣ ಗುರು ಮಂದಿರಕ್ಕೆ ಮಾಮೈ ಕಟ್ಟೆಲೆಗೆ ದೈವಸ್ಥಾನ ಗರುಡಿಲೆಗೆ ದುಮ್ಮತವಾದ ಏರಗಳ ಐಕ್ ಪರಿಷತ್ ಇನಿಮಟ ಗೊತ್ತು ಜಂಕ್ ಇನಿಮಟ ತಿಕ್ಕದಿಲ್ಲಜ್ಜಿ ಅಂಡ ನಮ್ಮ ಒಂದು ಅವಧಿಡು ನಮ್ಮ ಮಾತ ತಿಕ್ಕಗಳ ಸಹಕಾರ ಮಲ್ತದ ಇನಿ ನಂಗೆ ಅಧಿಕಾರ ಅವು ಶಾಶ್ವತತ್ತು ಆಂಡ ಉಪ್ಪುನ ತಿಕ್ಕಿನಕ್ಕೂ ಅಕ್ಕ ನಮ್ಮ ಸಮಾಜ ನಮ್ಮ ಜನಗಳಿಗೆ ಆತನ ಇಡೀ ನಮ್ಮ ಜಿಲ್ಲೆಗೆ ಆತನ ರಾಜ್ಯಕ್ಕೂ ಏತ್ ಶಕ್ತಿ ಮೀರಿದ ನಂಗೆ ಅವಕಾಶ ತಿಕ್ಕಿನಾಗ ಐನು ಬೆರಿಬತ್ತದ ಆ ಕೆಲಸ ನಮ್ಮ ಮಲ್ಪೋಡು ಇನಿ ಆ ಮಲ್ತಿನ ಒಂಜಿ ನೆನಪು ಯಾಪಲ ಶಾಶ್ವತವಾದುಕೊಂಡು ಇನಿ ವೇದಾಮಗಾಮ ಸಂಸ್ಕೃತ ಶಾಲೆ ದಾಯಬಂಡ ಅರ್ಚಕರನ ಕೊರತೆ ಉಂಟು ಪಂಪಿನ ದೃಷ್ಟಿಡು ಇನಿ ವೇದಾಗಮ ಸಂಸ್ಕೃತ ಶಾಲೆ ಇನಿ ಕುದೋಳಿ ಹತ್ತನ ನಮ್ಮ ಸಮಾಜಡು ಇಂಜಿನ ಪುರೋಹಿತರಾತರ ಅಂಚೆನೆ ಇಡೀ ನಮ್ಮ ದೇವಸ್ಥಾನದ ಅರ್ಚಕರ ಕೊರತೆ ಉಂಟು ಪಂಪಿನ ದೃಷ್ಟಿಡು ಇನಿ ವೇದಾಗಮ ಸಂಸ್ಕೃತ ಶಾಲೆ ಮಲ್ತದಿತ್ತಂಡ ರಾಜ್ಯೋಡು 4 ತಿಕ್ಕಡಾದಿತ್ತಂಡ ನಮ್ಮ ಜಿಲ್ಲೆಡೆ 2 ತಿಕ್ಕಡು ಕುಕ್ಕೆ ಸುಬ್ರಹ್ಮಣ್ಯಲ ಅಂಚೆನೆ ಕಟೀಲಡ್ಲ ಮಲ್ತಿದ್ದು ಕೊಲ್ಲೂರಡ್ಲ ಸ್ಟಾರ್ಟ್ ಆತಂದು ಅಂಚೆನೆ ಒಂಜಿ ಶೀಘ್ರ ದೇವಸ್ಥಾನ ಇದಂಚೆ ನಮ್ಮ ಜೋಕ್ಲೇನ ದತ್ತು ದೇತವನ ಅಂಚೆನೆ ಪಾಪದ ದೇವಸ್ಥಾನ ಏಗ್ರ ದೇವಸ್ಥಾನ ದತ್ತು ದೇತೊಂದು ಐತೆ ಸಮಗ್ರ ಅಭಿವೃದ್ಧಿ ಮಲ್ಪುಣಂಚಿನ ಕಾರ್ಯಕ್ರಮ ದಯಬಣ್ಣ ಮಲ್ಲ ದೇವಸ್ಥಾನ ಎಲ್ಲೆ ದೇವಸ್ಥಾನ ದೇತೊಂದು ಐತೆ ಜೀರ್ಣೋದ್ಧಾರ ಮಾತ ಮಲ್ಪನ ಕಾರ್ಯಕ್ರಮ ಅಂಚೆನೆ ದುಂಬದಾವದು ದೇವಸ್ಥಾನಕ್ಕೂ ತಸ್ಕಿತ್ ಬರ್ಪಣಂಚಿನ 14,000 ಎತ್ತಂದ ಇತ್ತೆ ಐಕೆ 48,000 ಏರಿಸೋದು ಐನ್ಲ ಮಾತ ಇತ್ತೆ ಅಕ್ಲಿ ಆನ್ಲೈನ್ ಕಾಸು ಬೂರೊಂದುಂಡು ಇತ್ತೆ ಡ್ರೆಸ್ ಕೋಡ್ದ ಬಗ್ಗೆ ಅದಪ್ಪು ಅಂಚನೆ ಮಾತ ಹಲವು ನಮ್ಮ ನಿರೀಕ್ಷೆತಲ ಮಿತ್ತದ್ಲ ನಮ್ಮ ಪ್ರತಿ ಮೀಟಿಂಗ್ಲ ಎನ್ನ ಹೊಸ ಒಂಜಿ ಮನವಿನ ಕೊರ್ದು ವಾದ ಮಲ್ತದ್ದು ಐನು ನಮ್ಮ ಅನುಷ್ಠಾನ ಮಲ್ತದ್ದು ಪಂಪಿನ ಪಾತ್ರ ಪಂಡೊಂದುಲ್ಲೆ ಇನಿ ಈ ಅಂಚನೆ ಒಂಜಿ ದೇವಸ್ಥಾನ ಅಂಚ ಆದತ್ತಿಂದ ದೈವಸ್ಥಾನದ ಬಗ್ಗೆ ಎಲ್ಲ ಯಾನೊಂಜಿ ಪಂಪಿನಿ ಇನಿ ನಮ್ಮ ಮಾತೆರ್ಲ ಮೂಲಲ್ಲ ದೈವಸ್ಥಾನ ದಯ ಪಂಡ ವಿಚಾರ ನಾನು ಮಾತ ನಮ್ಮ ನಾಯಕರೆಲ್ಲ ಪಂಡೆ ನೇನೊಂಜಿ ಜನಕಲು ಒಂಚೂರು ನೆತ್ತ ಬಗ್ಗೆ ಕಾಳಜಿ ದೇತ ನೋಡೊಂದು ಆಂಡ ಐತ ಬಗ್ಗೆ ಏರ್ಲ ಆಯ್ತು ಆಲೋಚನೆ ಮಲ್ತಿದ್ದೇರಿ ಇನಿ ದೇವಸ್ಥಾನ ಒಂಜಿ ಸೈಡ್ ಇತ್ತನ ದೈವಸ್ಥಾನದ ಬಗ್ಗೆ ಇನಿ ಮಸ್ತ್ ನಮ್ಮ ಆಲೋಚನೆ ಮಲ್ಪೆರಂಡು ಕೆಲವು ದೈವಸ್ಥಾನಗಳು ಪೂಜಾರಿ ವರ್ಗದ ಕುಲು ಇಜ್ಜಂದಿನ ಪರಿಸ್ಥಿತಿ ಬೈದನು ದಯಬಂಡ ಐಕ್ ಪಂಬದೇರುಲ್ಲೇರಿ ಪರವೇರಿ ನಲಿಕೆದಕ್ಕಲು ಕುಲಾಲ ಸಮಾಜ ಬಿಲ್ಲವ ಸಮಾಜ ತೀಯ ಮಲೆಯಲ್ಲಿ ಬಿಲ್ಲವ ಮಾತೆಲ್ಲ ಉಲ್ಲೇರಿ ಆಂಡ ಯಾನು ದಾಯಿ ಇದು ಉಲ್ಲೇಖ ಮಲ್ಪಡು ಬಂಡ ಇನಿ ಕೆಲವು ಯಾನು ಮುಜರಾಯಿಗೆ ಸೇರ್ದಿನ ದೈವಸ್ಥಾನ ನೋಡಿ ಅಂತೂ ಒಂದುಲ್ಲೇನು ಅವಳು ಗಡಿದೆ ತೊಂದ್ರೆ ಎಣ್ಣೆ ಕೊರ್ರೆ ಆ ಎಣ್ಣೆ ಕೊರ್ಪಿನ ಪೂಜಾರಿ ವರ್ಗದ ಕುಲು ಇನಿಜ್ಜಿ ಅಕುಲ ದರ್ಶನ ಇಜ್ಜಂಡೆ ಬೊಲ್ಗಡೆ ಬಲಿಲ್ಲ ಇಜ್ಜಿ ಕೆಲವು 10-15 ವರ್ಷದಿಂಚಿ ಆ ಒಂಜಿ ಕೆಲಸದಲ್ಲಿ ಆ ಒಂದಿಜ್ಜಿ ನರ್ತನ ಸೇವೆನೆ ಆ ಒಂದಿಜ್ಜಿ ದಾಯ ಬಂಪಿನ ಬಂಡ ಐನು ಅಕ್ಕಲಿಗೆ ಅಂಗಿ ಬಾಡಿಯರಜ್ಜಿ ಅಕ್ಕಲಿ ಬೇಟೆ ಕೆಲಸ ಮಲ್ಪೆರಜ್ಜಿ ಅತನ ಅಕ್ಕಲ ಪರಿಸ್ಥಿತಿಯೇ ಚಿಂತಾಜನಕ ಅದೊಂದು ದಯಬಂಡ ಒಂಜಿ ಅಕ್ಕಲಿಗೆ ESI ದ ವ್ಯವಸ್ಥೆ ಅಜ್ಜಿ ಓಲಜ್ಜಿ ದಯಬಂಡ ಅಕ್ಕಲು ಒಂದಿದ್ದು ಮೀನಿನ ಆಸ್ಪತ್ರೆ ಮೀನು ಪೋಯರ್ನಂಡ ಅಕ್ಕಲ ಸಾವಿರಾರು ಲಕ್ಷ ಗಟ್ಟಲೆ ಬಿಲ್ಲ ಹಾಕೊಂಡು ಐನ ಕೇರ್ನ ಗತಿ ಗೊತ್ತರಜ್ಜಿ ಒಂಜಿ ವರ್ಷಾಚನ ಜಾತ್ರೆ ಹಾಕೊಂಡು ಈಜಿನ ಸಂಕ್ರಮಣದ ಕಾರ್ಯಕ್ರಮ ಹಾಕೊಂಡು
ಆಂಡ ಐಕ್ಗೆ ಕಿಂಚಿತ್ ದಾದಂಡ ಕೊರ್ಪೇರು ಮಾಸಿಕ ವೇತನ ಇಜ್ಜಿ ಇನಿ ಯಕ್ಷಗಾನ ಕಲಾವಿದರಂತುಂಡ ಅಕ್ಲೆಗಳ ಮಾಸಿಕ ವೇತನ ಉಂಡು ಆಂಡ ಆ ಪೂಜಾರಿ ವರ್ಗದ ಅಕ್ಲೆಗೆ ಆ ಓಲು ದೈವದ ಕೊಡಿ ಅಡಿಟ್ಟುಲ್ಲೇರ ಅಕ್ಲೆಗೆ ದಾಲ ಇನಿ ಸಹಕಾರ ಸರ್ಕಾರಲ ಕೊರೊಂದಿಜ್ಜಿ ಯಾನೇನು ದಯ ಪಂಪಿಟ್ಕೊಂಡ ನನದ ದಿನೋಟ ಅಂಡಲ್ಲ ಸರ್ಕಾರ ನಮ್ಮ ಮಾತಕ್ಕಳ ಯೋಜನೆಗಳ ದಿಯೊಂದಿಲ್ಲ ಆ ದೈವದ ಕೊಡಿ ಅಡಿಟ್ಟು ಏರುಲ್ಲೇರ ಅಕ್ಲೆಗಳ ಸಹಕಾರ ಕೊರಡು ಸರ್ಕಾರ ಅಕ್ಲೆಗೆ ಗುರುತಿಸೋಡು ಕನಿಷ್ಠ ESI ಅಂಡಲ ಕೊರ್ಪಿನಂಚಿನ ವಿಚಾರನೆಲ್ಲ ಮಲ್ಪೋಡು ದಯಪಂಡ ಇನಿ ಮಸ್ತ್ ಇನಿ ಆಯ್ತಾ ಯಾನಂಜಿ ಗುರುಪುರದ ಮುರನಿ ಪೋನಾಗ 15 ವರ್ಷದಿಂಚಿ ಆ ನರ್ತನ ಸೇವೆನೇ ಇಜ್ಜಿ ದಯಪಂಡ ನನ್ನ ಕ್ರಮೇಣ ಅವಿನ ನಮ್ಮ ಟಿವಿ ತೂಪಿನ ಪರಿಸ್ಥಿತಿ ಬೈದು ದಯಪಂಡ ಐಕ್ ಜನಲಜ್ಜಿ ವ್ಯವಸ್ಥೆಲಜ್ಜಿ ಅಂಚ ಐಕ್ಲ ವ್ಯವಸ್ಥೆ ಆಡುವಂಟಿನ ವಿಚಾರವನ್ನು ಈ ಸಭೆಗೆ ಬನ್ನೊಂದಲ್ಲ ದಯಪಂಡ ನಮ್ಮ ಲೀಡರ್ನ ಕ್ಲಿಕ್ಕಡ ನೇನು ನಿಕುಲು ನೇನು ಗಟ್ಟಿಯಾದ ಬನ್ನೋಡು ದೈವ ದೇವೇರು ಇನಿ ತುಳುನಾಡ್ದ ಒವ್ವೇ ಒಂಜಿ ನಮ್ಮ ಕೆಲಸ ಅನ್ಕೊಂಡ ದೈವ ದೇವೇರು ಪೋಲ ದೈವ ದೇವೇರು ಕೈ ಮುಗಿದು ಬಲ್ಲೇನು ದೈವ ಫಸ್ಟ್ಗೆ ಬೊಕ್ಕ ದೇವೇರಿಗೆ ಆಂಡ ನಮ್ಮ ಇನ್ನು ಏರ್ಲ ಡೀಪಾದ ಆಲೋಚನೆ ಮಾಡ್ತಿದ್ಯಾ ದಾಖಲ ಪರಿಸ್ಥಿತಿ ಎಂಚ ಉಂಟು ಯಾನ ಮುರನಿ ಸುಜೇರ್ದ ಒಂಜಿ ಪೂಜಾರನ ಇಲ್ಲಡೆ ಬೋನಾಗ ಆರ್ನ ಆ ಓಡು ಪೂರ ಪಕ್ಕಸ್ ಇಲ್ಲಿಲ್ಲ ತಲಕೆದ ನೇಟು ನೇಲೊಂದುಂಡು ಆಂಡ ದಾದ ಪಂಡ ಅಕುಲಂಜಿ ಕಾಲು ಇಂಚ ವೈರಸ್ ಕಟ್ಟದ ಇಂಚ ಕುಲೊಂದುಲ್ಲೇರು ಅಕಲಿಗೆ ಎಜುಕೇಷನ್ ಅಜ್ಜಿ ರಾಜಕೀಯಡ್ಲಜ್ಜಿ ಅಕುಲು ಅಕಲ ಚಾಕ್ರಿ ಮಲ್ತೊಂದು ಉಲ್ಲೇರು ಇನಿ ಸಮಗ್ರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡು ಈ ಮಾತಾಡು ಆಂಡ ಕೇರಳ ಸರ್ಕಾರ ಅಂಡಲ ಎಡ್ಡೆಡ್ಡೆ ಅಕ್ಲಿಗೆ ವ್ಯವಸ್ಥೆ ಮಲ್ತೊಂದುಂಡು ನಮ್ಮೆಟ್ಟು ಇಜ್ಜಿ ನಮ್ಮ ದುಮ್ಮದ ದಿನೊಟ್ಟು ಮಾತಾಡಕ್ಕೆ ಒಂಜಿ ಶಕ್ತಿ ಕೊರಡು ಆ ದೈವದ ಕೊಡಿಯಡಿಟ್ಟು ಏರುಲ್ಲೇರ ಸಮಗ್ರ ಅಧ್ಯಯನ ಮಲ್ತಿದ್ದು ಅಕ್ಲಿಗೆ ವ್ಯವಸ್ಥೆ ಮಾಡ್ಕೊಂಡು ಅಂಚಿನ ಆ ಕಾರ್ಯಕ್ರಮವನ್ನ ನಮ್ಮ ಚಾಲನೆ ಕೊರಡು ಅವತ್ತಂದ ಇನಿ ಮೇರೆಗೆ ರವಿಚಂದ್ರ ಕನ್ನಡಿಗಟ್ಟೆಗಳ ಇನಿ ಗುರುತಿಸವನಂಚಿನ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಮಲ್ಪನಂಚಿನ ಕಾರ್ಯಕ್ರಮದ KT ಸುವರ್ಣ ನೇತೃತ್ವದ ದೀವೊಂದುಲ್ಲೇರು ಭಾರಿ ಎಡ್ಡೆ ದಯಪಂಡ ಇನಿ ಮಾತ ಜಿಲ್ಲೆಡು ನಮ್ಮ ಒಂಜಿ ಸಮಾಜಡೊಂಜಿ ಪುದರ್ಬೋತಿನಂಚಿನ ಜನ ದಯಪಂಡ ಅರೇನು ಆರಂಜಿ ಸಮಾಜಡು ತೀರ್ಥವರ್ಗ ಏನಿಟ್ಟು ಆತ್ರೆ ಆತ ಪುದರ್ ಬೈಜೇರು ಅವೇ ಮಿತ್ತ ವರ್ಗದ ಇತ್ತದನ್ನ ಇನಿ ಓಡೆಗ ಆರು ಎತ್ತುದುವೇರು ಆಂಡ ಯಾನು ಪಂಪಿನಿ ಮಾತೆಲ್ಲ ಏರೇರು ಮಿತ್ತು ಹೋಪೇರ ಅಕ್ಕಲಿಗೆ ಸಹಕಾರ ಕೊರ್ಲೆ ಪ್ರಚಾರ ಕೊರ್ಲೆ ಅಪಗ ಜನಕಲು ಆಟೋಮೆಟಿಕ್ ಆದ ಪೂರ ಮಾತೆಟ್ಲ ಬರ್ಪೆ ತೋಜುವೇರಿ ಇಜಿಂದ ನಮ್ಮ ಏರ್ಲ ಈ ರೀತಿ ಒಂಜೊಂಜಿ ಒರಿಯೊರಿ ಮೌನ ತೊಂಡ ಮಾತರ್ನಲ್ಲ ಒಂಜೊಂಜಿ ಜನಕ್ಕೆ ಪರಿಚಯ ಹಾಕೊಂಡು ನಮ್ಮ ಸಮಾಜಡ್ಲ ಮಲ್ಲ ಮಲ್ಲ ಜನಕಲು ಮಸ್ತುಲ್ಲೇರು ಅಕ್ಲೇನು ಮಿತ್ತು ಕಂದರ್ಪಿನ ಕೆಲಸ ಮಲ್ಪೋಡು ಅಂಜನೆ ಇನಿ ಏರ್ ಮಾತ ಮುರನಿ ರಡ್ಡು ಸಾರತ್ತ ರಡ್ಡು ಏರ್ ಮಾತ ಈ ದತ್ತು ಕಾರ್ಯಕ್ರಮ ಭಾಗವಹಿಸೋದು ಏರ್ ಮಾತು ಎಡ್ಡೆ ಹಾಕ್ತಾರ ಅಕುಲು ನಮ್ಮ ಓಲ್ ಬೈತ ಓಲ್ ಇತ್ತ ನಮ್ಮನ್ನು ಏರ್ ಕಂತೇರು ವಾ ನಾರಾಯಣ ಗುರುನ ಆ ನೇಟ ಒಂಜಿ ಕಾರ್ಯಕ್ರಮ ನಮ್ಮ ಮಿತ್ತು ಬತ್ತಂದ ಐನು ಗುರುತಿಸವನನ್ನ ನಿಕಲು ಮಲ್ಪೋಡು ದುಮ್ಮದ ಪೀಳಿಗೆಗಿಲ್ಲ ನಿಕಲು ನಮ್ಮಲ್ಲ ಐತೆ ಸೇರಿದು ಒಟ್ಟಿಗೆ ಮಲ್ತದು ಇನಿ ರಾಜ್ಯೋಡೆ ಇನ್ನೊಂದು ಪುದರ್ ಹೋಗ್ತಿನ ಕಾರ್ಯಕ್ರಮ ಆಪಲಕ ಮಲ್ಪೋಡು ಪಂಪಿನ ಪಾತ್ರ ಪನೊಂದು ಇನಿ ಇಂಕ್ KT ಸುವರ್ಣರ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಾತೆಲ್ಲ ಅಧ್ಯಕ್ಷರು ಸದಸ್ಯರಿಗೆ ಮಾತ್ರ ಅಭಿನಂದನೆ ಸಲ್ಲಿಸೋದು ಇನ್ನು ನಿರಂತರವಾದ ನನಲ ಮಲಮಲ್ಲ ಕಾರ್ಯಕ್ರಮ ರಾಜ್ಯದ ವಿಶ್ವನಾಥ್ ಕೊಲ್ಯ ಬೇರೆ ವೇದಿಕೆ ಬರ್ತದೆ ಈ ಒಂಜಿ ಗೌರವ ಸ್ವೀಕಾರ ಮಲ್ಪಡು ಬಂದಕ್ಕೆ ದುಬೈ ವಿನಂತಿ ಮಲ್ಪ ಅಂಚನೆ ವೇದಿಕೆ ಲಿಪ್ಪನಂಚಿನ ಮಾತ ಅತಿಥಿನ ಕೊಲ್ಲ ಇಂಚಿ ಪ್ರತಿಭಾ ಪುರಸ್ಕಾರನ ಮಲ್ತದೆ ಗೌರವ ವಿಜಯ ಕಾರ್ಪೆಂಟರ್ 90%. ವಿಜಯ್ ನಗದು ಗೌರವಾರ್ಪಣೆದ ಹೊರಟು ಇತ್ತೆ ಅಭಿನಂದನೆ ಮಲ್ತೊಂದುಲ್ಲರೆ ಸನ್ಮಾನ್ಯ ನವೀನ್ ಚಂದ್ರ ಡಿ ಸುವರ್ಣೆ. ಡಾಕ್ಟರ್ ಸದಾನಂದ ಪೂಜಾರ್ಲು
ಪದ್ಮನಾಭ ಕೋಟ್ಯಾನ್ರಿ. ಗೋಪಾಲ್ ಡಿ ಬಿಲ್ಲವ. ಸುಮಾರು ಇರುವ ಜೋಕುಲಿಗೆ ಹಿಡಿದು ಜಾಸ್ತಿ ಬರ್ತನಂಚಿನ ಈ ನಮ್ಮ ಸಮಾಜದ ಪ್ರತಿಭೆಗಳಿಗೆ ಕರಿನ 14ನೇ ವರ್ಷದ ದುಂಬು ಈ ಭಾಗಡ್ ಗ್ರಾಮೀಣ ಪ್ರದೇಶಡ್ ಇನ್ನು ಶೈಕ್ಷಣಿಕವಾದ ಭಾರಿ ಸಮಸ್ಯೆ ಹಿಡಿತನ ಆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮುಂದುವರಿಯ ಸಾಧ್ಯ ಇಜ್ಜಾಂದನಂಚಿನ ಆ ಸ್ಥಿತಿನ ಇನ್ನು ಗುರುತಿಸುವಂಚಿನ ಕೆಲಸನ ನಮ್ಮ ಬಿಲ್ಲವ ವೇದಿಕೆದ ಅಧ್ಯಕ್ಷರು KT ಸುವರ್ಣ ಮುತಾಲಿಕೆಡೆ ಒಂದು ವೇದಿಕೆ ರಚನಾ ನಾವು ಭಾರಿ ಸಂತೋಷದಾಯಕವಾಯ ನಂಗೆ ವಿಚಾರ. ಒಂಜಾತ್ ಸಮಾಜದ ನಾರಾಯಣ ಗುರುಕುಲು ಸಂದೇಶನ ಕೊಡ್ತಿರ ಸಂಘಟನೆಯಿಂದ ಭಯತರಾಗಿರಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಪನ್ಪನ ಆರ್ನ ಸಂದೇಶನ ಪರಿಪೂರ್ಣ ಅನುಷ್ಠಾನ ಮಲ್ಪನಂಚಿನ ಕಾಯಕನ ಮಲ್ತಂದು ಒಂಜಾತ್ ಪ್ರಮುಖರನ್ನು ಆರ್ಥಿಕ ಬಲಾಢ್ಯರನ್ನು ಸೇರ್ಪವನ ಮುಖಾಂತರ ನಮ್ಮ ಸಮಾಜಕ್ಕೆ ದಾದ ಕೊಡುಗೆ ಕೊರವಳಿಂದ ಪನಪನ ಬಾರಿ ಚಿಂತನೆ ಮಲ್ಪನ ಮುಖಾಂತರ ಸಮಾಜಕ್ಕೆ ಒಂಜಿ ಶಕ್ತಿ ಕೊರ್ಪನಂಚಿನ ಕಾಯಕನ ಮಲ್ತಂದು ಕರಿನ 14 ವರ್ಷದ್ದು ಬಾರಿ ನಮ್ಮ ಆರ್ಥಿಕ ಹಿಂದುಳಿದ ವರ್ಗದಕ್ಲಿಗೆ ಇನ್ನು ಬಲ ಕೊರ್ಪನಂಚಿನ ಕಾರ್ಯನು ಮಲ್ತೇರಿ ಇನ್ನು ಒಂಜಾತ್ ನಮ್ಮ ಇಡೀ ಜಿಲ್ಲೆಡೆ ಒಂದು ವಿಶೇಷವಾದ ಇನ್ನು ಶೈಕ್ಷಣಿಕ ರಂಗಗಡ್ಡೆ ಕೊಡುಗೆ ಕೊರ್ಪನಂಚಿನ ಕೆಲಸನು ಕರಿನ 14 ವರ್ಷದಿಂದ ಮಲ್ತೊಂದು ಸಾಮಾಜಿಕ ಒಂಜಿ ಚಿಂತನದ ಅರಿಕಾರರೆಂದು ಬಿರುದು ಪಡೆಯನಂಚಿನ ಇನ್ನು KT ಸುವರ್ಣರು ನನ್ನ ದುಂಬದ ದಿನೊಕ್ಲೆಡ್ ನನಾತ್ ಸಮಾಜಕ್ಕೆ ಶಕ್ತಿ ಕೊರ್ಪನಂಚಿನ ಕೆಲಸನ ಮಲ್ಪಡು ಇನ್ನು ಆರ್ನೊಟ್ಟಿಗೆ ಎತ್ತಿನಂಚಿನ ಮಾತೆರಗ್ಲ ಇನ್ನು ಆ ದೇವೇರು ನಾರಾಯಣ ಗುರುಕಲು ಶಕ್ತಿ ಕೊರಡಂದು ಈ ಸಂದರ್ಭಡು ಪನೊಂದು ಇನ್ನು ಅವಕಾಶಕ್ಕಾದ ವಂದನೆ ಮಲ್ತೊಂದು ಎಲ್ಲ ಪಾತ್ರ ಅಂತ ಜೈ. ನಮ್ಮ ಎನ್ನಿನಿ ಮಾತ್ರ ಎಂಕ್ ದಾಲ ತೀರುಜೀನ್ ಪೂರ ಅಕಲು ಪೂರ ಇರ್ಲಾಮ್ ಸತ್ಯ ಪನೋಡು ಒಂಜಿ ರಾಜಕೀಯ ಕ್ಷೇತ್ರಡ ಆವಡು ಉದ್ಯಮ ಕ್ಷೇತ್ರಡ ಆವಡು ನಮ್ಮ ಪರಿಶ್ರಮ ಬರ್ತಂದಾಂಡ ಅತ್ಯಂತ ಎತ್ತರಕ್ಕೆ ಬುಲಾರೆ ಸಾಧ್ಯವನ್ನು ಒಂದು ಪನ್ಪನೇನು ವೇದಿಕೆ ಇತ್ತಿನಕ್ಕೂ ಮಸ್ತ್ ಜನ ತೋಜಾದು ಕೊಡ್ತೇವೆ. ನೀವು ಉದಾಹರಣೆಗೆ ಮಾಸ್ಟರ್ ಐನೇ ಬೇರೆ ಡಾಕ್ಟರ್ ಸದಾನಂದರ್ಲ ಐನೇ ತೋಜಾದು ಕೊಡ್ತೀನಿ, ನಮ್ಮ KT ಸುವರ್ಣರ್ಲ ಐನೇ ತೋಜಾದು ಕೊಡ್ತೀನಿ, ಅತನ ಪದ್ಮನಾಭ ಕೋಟ್ಯಾನ್ಲ ಐನೇ ತೋಜಾದು ಕೊಡ್ತೀನಿ. ಇನ್ನು ರಾಜಕೀಯ ಚಂದ್ರಶೇಖರ್ ಉಚ್ಚಿಲಿ ಯಾರು ನಿಕ್ಲಿಗೆ ಪುರ ತೋಜುನು ಎಂಗ್ಲು ಕಾರ್ಡ್ ತಿರುಗುವ ಐಟೆ ನೇಟೆ ಬರ್ಪ ರಾಜಕೀಯ ಕ್ಷೇತ್ರದ ಚಂದ್ರಶೇಖರ್ ಉಚ್ಚಿಲಿ ಸತೀಶ್ ಕುಂಪಲ ಈ ಎತ್ತರಕ್ಕೆ ಪುದರ್ ನಿಕ್ಲಿ ಕೇನೋಡುನಾಂಡ ಕರಿನ ಕೇತಾ ವರ್ಷ ಎಂಕ್ಲನ ಬಾರಿ ಮಲ್ಲ ಪರಿಶ್ರಮ ಉಂಡು ಧರ್ಮೋಗ ಪುದರ್ ಬೈದಿಜಿ ಧರ್ಮೋಗ ಎಂಕ್ಲಿನ ತಗೊಂಡಿದ್ದೇರು ಬಾರಿ ಕಷ್ಟವೇ ಇದ ನಿಕ್ಲಿಗೆ ಎನ್ನೇರೆ ಅವು ರಾಜ್ಯಕ್ಕೆ ಇಡುಪುನಿ ಮಾರ್ರೆ ಅಕ್ಲಿಗೆ ದಾನೆ ತೊಂದರೆ ಆ ಮೆಟ್ಲ ಕಾಸು ಬರ್ಪುನು ಈ ಮೆಟ್ಲ ಕಾಸು ಬರ್ಪುನು ಪೂರ ನೇಟೆ ಶ್ರೀಮಂತಿಗೆಡೆ ಮುರುಕುದೇರ ಎನ್ನಿದುಪ್ಪಾರು ಎಂಕಲ್ನ ಉಲಾಯ್ದ ಅಂತರಾಳದ ಕಷ್ಟ ಎಂಕ್ಲಿಗೆ ಗೊತ್ತು. ರಾಜಕೀಯ ಒಂಜಿ ಮೇಟೆ ಮಿತ್ತು ಪಾರ ಬಂಡ ಒಂಜಿ ಮೇಟೆ ದೇತ್ತು ತಿರ್ತು ಪಾಡುವೇರು ಒಂಜಿ ಮೇಟೆ ಆ ಮೇಟೆ ಪೋಡುದಾನೆ ಈ ಮೇಟೆ ಸಾಲ್ಪೇರು ನಿಕ್ಲಿ ನೀ TV ವಾನಮನೆ ತಗೊಂಡಲ್ಲಾರೆ ಅವು ನೈಜ ಎಂಕ್ಲ ಮಾತನ್ನೆಲ್ಲ ಜೀವನ ನಡತದ ನಂಚಿನ ಸಂಗತಿಲು ಆ TV ತೋಜಿನೇ ಸತ್ಯ ಅತ್ತು ನಿಜ ಜೀವನ ಅಡ್ಲ ಸತ್ಯನೇ ಅಂಚಾದ ನಿಕ್ಲು ಈ ತೆಲೆಯ ಜೋಕುಲುಲ್ಲಾರು ವಿದ್ಯೆಗೋಸ್ಕರ ಪರಿಶ್ರಮ ಮಾಡಿದ ಕೆಲಸ ಮಲ್ಪಾರು ಯಾರು ಅನ್ಕೊನು ಏರು ಕಾಂಡ 5 ಗಂಟೆಗೆ ಹಾಕಿದ್ ಎಂಕ್ಲಲ್ಪ ಒಂಜಿ ಊರುಡೋರಿ ಪೇರು ಮಾರ್ನಾಯೆ ಅತ್ತಂದ ಪೇಪರ್ ಮಾರ್ನಾಯೆ ಬಾರಿ ಶ್ರೀಮಂತೆ ಆಪೆ ಆ ನವಾಗ ತುನಾಗ ತೋಜುಂಡು ಬಿ ಎಂಚಿನ ಮರ್ರೆ ಬೇಡ ದಾಲಜ್ ಮೇ ಪೇರು ಮಾರಿಲ್ಲ ಪೇಪರ್ ಮಾರಲ್ಲ ಬೇಡ ಕಾಸು ಹೊಲ್ತುಡ್ದವನು ಆಂಡ ಆ ಪುಣ್ಯಾತ್ಮೆ ಕಾಂಡ 3 ಗಂಟೆ 4 ಗಂಟೆಗೆ ಹಾಕಿದ ಪೇರು ಮಾರುವೆ ನಮ್ಮ ಎನ್ಮ ಅಂಟೆ ಉಂಟ ಜಪ್ಪ ಅಪ್ಪ ತಪ್ಪಿಯಾರ್ನ ಆಯ ಶ್ರೀಮಂತಿಗೆ ಆ ಬತ್ತದಿತ್ತು ನಾನು ಆತೆ ಪರಿಶ್ರಮ ಉಂಡು ನಮ್ಮ ಎನ್ಮ ಅಂಟೆ ಲಕ್ಕನಾಗುಲು ಆಲೆಕನೆ ಆವಡು ಬಂಡ ಓಡೆ ಆಪನಿ ನಮ್ಮ ಎನ್ಮಂಟೆಗೆ ಲಕ್ಕದ ಆತೆಗೆ ನಂಗೆ ದೇವರು ಕೊರ್ಪುನಿ ಆಯಾ 3 ಗಂಟೆಗೆ ಲಕ್ಕದನ ಐಕ್ ತಕ್ಕ ಫಲ ಕೊರ್ಪೇರು
ಯಾಮನು ಯಾಪಲ ವಿದ್ಯೆಡ್ಲ ಅಂಚೆನೆ ವಿದ್ಯೆಡ್ ಎನ್ಮ ಗಂಟೆಗೆ ವ್ಯಾನ್ ಬಂದಾಗ ಬಾರಿ ಜಬರ್ದಸ್ತ್ ವ್ಯಾನ್ ದೊಲಾಯಿಪೋದು ದಾಲ ವಿದ್ಯೆ ಕಲ್ಪೆರೆಜ್ಜಿ ನಮ್ಮ 4:30 ಗಂಟೆಗೆ 5 ಗಂಟೆಗೆ ಲಕ್ಕದು ನಮ್ಮ ಅಧ್ಯಯನ ಮಲ್ಪನ ಮುಖಾಂತರ ನಮ್ಮ ಹೆಚ್ಚು ಅಧ್ಯಯನ ಮಲ್ಪನೆಗೆ ಪ್ರಯತ್ನ ಮಲ್ತಂದಾಂಡ ಐತ ಕಾರಣ ವಿದ್ಯೆಲೆ ತಿಕ್ಕೊಂಡು ನಮ್ಗೆ ಸಂಸ್ಕಾರಲ ತಿಕ್ಕೊಂಡು ಯಾರನ್ನ ಇಲ್ಲಲ್ಲಿ ಸಂಸ್ಕಾರ ಭರಿತ ಶಿಕ್ಷಣ ತಿಕ್ಕೊಂಡ ಆ ಇಲ್ಲಿ ಖಂಡಿತವಾದ ಬೆಳಗೆಲ್ಲ ಸಾಧ್ಯ ಉಂಡು ಆ ಬಾಲೆಲ್ಲ ಬೆಳಗೊಂಡು అయిన ಪರಿಣಾಮ ಆ ಬಾಲ ಮಲ್ಲ ಅದು ಬಾರಿ ಮಲ್ಲ ಜನ ಯಾರು ಸಾಧ್ಯ ಉಂಡು ಇನಿ ಡಾಕ್ಟರ್ ಸದಾನಂದ ರವಿ ಆತಿನಿ ಅರೆಗೆ ಎಲ್ಲಿ ಒಪ್ಪುನಾಗ ವಾನಮನೆದ ಬೆಚ್ಚ ಇತ್ತಿನ ಬೇಜಾರಿತ್ತಿನ ಇನ್ನು ಮಲ್ಲ ಅನ್ನಗ ಆರು ಎಡ್ಡ ರೀತಿ ಕೊನಪ್ಪುನ ಪ್ರಯತ್ನ ಮಲ್ದೇರು ಇನ್ನು ಸತೀಶ್ ಕರ್ಕೇರು ತೊಗೊಂಡು ಬಾರಿ ಮಲ್ಲ ಎಲ್ಲಿ ಒಪ್ಪನಗ ಮಲ್ಲ ಜನ ಆತ್ ಅದೇ ಸತೀಶರ ಆರು ಮಲ್ಲ ಜನ ಆತ ಆರು ಎಲ್ಲಿ ಕುಟುಂಬದಾರು ಇನಿ ಆರು ಇಡೀ ವಿದೇಶಡು ಹೋದು ಜೀವನ್ ಪಂಡೇರು ವಿದೇಶಡು ಹೋದು ಅರೆಗೆ ಬೆಸ್ಟ್ ಉದ್ಯಮಪತಿ ಪಂಡದ ಎಡ್ಡ ಪ್ರಶಸ್ತಿನ ಕೊಡ್ತೇರು ಹೆಂಚ ಕೊರಿಯರು ಅರ್ನ ಪರಿಶ್ರಮದ ಆಧಾರದ ಮಿತಿ ಇನಿ ಶಿಲ್ಪಿ ಹಾರ್ಡ್ವೇರ್ ಪಂಡ್ಪಂಜಿ ಬಾರಿ ಮಲ್ಲ ಸಂಸ್ಥೆದ ಆರು ಯಜಮಾನೆ ಅದು ಮುಲ್ಪ ಬತ್ತೇರು ಅರ್ನ ಪರಿಶ್ರಮ ಐತ ಪಿರೋಡ್ ಯಥಾ ಉಂಡು ನಂಗೆ ತೋಜಿನಿ ಅರ್ನ ಐಶ್ವರ್ಯನೇ ಹೊರತು ಶ್ರೀಮಂತಿಕೆನೆ ಹೊರತು ಐತ ಪಿರೋಡು ಪುನಂಚಿನ ಅರ್ನ ಕಷ್ಟ ಕಾರ್ಪಣ್ಯ ನಂಗೆ ಗೊತ್ತು ಪೂಜಿ ಅಂಚಾದು ಪುನಗ ಯಾನ್ ಪನ್ಪುನು ಮಾತೆರ್ಲ ಯಶಸ್ವಿ ಯಾರು ಸಾಧ್ಯ ಉಂಡು ಮಾತೆರ್ಲ ಯಶಸ್ಸು ತಿಕ್ಕೋಡು ನಾನು ಐಕ್ ತಕ್ಕ ಪರಿಶ್ರಮ ಪಾಡೋಡು ಎಂಕುಲು ಬಾರಿ ರಾಜಕೀಯವಾದ ಬಾರಿ ಬುಲೆತ ಅಂದ್ ಯಾನ್ ಪನ್ಪುನೆ ಇಜ್ಜಿ ಎಂಕುಲು ನಲ್ಲ ಶಿಶುವೆ ಬಾರಿ ಮಲ್ಲ ಪ್ರಮಾಣೋಡು ಬುಲೆತಂದ ಓಲಾ ಇತ್ತುದುವ ಎಂಕುಲು ಬಾರಿ ಪಿರನೆ ಉಲ್ಲ ಅಂದ್ ಹೆಂಗೆನ್ನ ಮನಸ್ಸಿಗೆ ಪನ್ಪುನು ಎಂಕುಲು ಬಾರಿ ದುಂಬು ಪೋತಿಜ ಅಂದಾಪನು ನಿಕ್ಲೆಗೆ ಮಾತೆರೆಗಳ ತಿಕ್ಕನಾಗ ಕೆಲವು ಮಸ್ತ್ ತಿಕ್ಕಿಟ್ಟು ಪನ್ಪೇರು ಐಟೆ ಟಿವಿಡು ತೋಜ್ಯಾರ ಐಟೆ ಪೇಪರ್ಡು ತೋಜ್ಯಾರ ಅವೇ ಕೆಲವು ಸರಿ ಕಷ್ಟ ಅಂದು ತೋಜುಂಡು ಅವು ಹತ್ತಂದಾಂಡೆ ನನ್ನ ಜೀವನ ವೇತನೆ ಎಡ್ಡೆ ಸರಿ ಇತ್ತುದು ಈ ರಾಜಕೀಯ ಜೀವನದ ಆತನೇ ಕೆಲವು ಸರಿ ಕಷ್ಟ ಅಣ್ಣ ಅಂತ ತೋಜುಂಡು ಅಂಚಾದು ಪುನಃ ಪ್ರತಿ ವರಿಯ ಜೀವನಡ್ಲ ಆಯ್ಕೆ ಮಲ್ಪನಂಚಿನ ಸಂದರ್ಭಡು ಕೆಲವು ಸರಿ ನಮ್ಮ ಸರಿಯಾಯಿನ ವಿಶೇಷವಾದ ಸ್ಟೂಡೆಂಟ್ ನಗ್ಲುಲ್ಲಾರು ವಿದ್ಯಾರ್ಥಿ ನಗ್ಲುಲ್ಲಾರು ನಿಕುಲು ನಿರ್ಧಾರಲೇನು ಭಾರಿ ಸ್ಪಷ್ಟವಾದ ದೆತ ನೋಡು ಏರು ಸೆಕೆಂಡ್ PUC ಆಯ್ನಂಚಿನ SSLC ಆಯ್ನಂಚಿನ ಜೋಕುಲು ಇತ್ತೆ ಪರಿಶ್ರಮ ಬರೋಡು ಇತ್ತೆ ವಿದ್ಯೆಗೆ ಹೆಚ್ಚಿನ ಗಮನ ಕೊರಡು ಇತ್ತೆ ನಿಕುಲು ಬೇತೆ ಸಂಗತಿಲದ ಬಗ್ಗೆ ಮೊಬೈಲ್ದ ಬಗ್ಗೆ ಟಿವಿದ ಬಗ್ಗೆ ನಿಕುಲು ತಿರುಗಾಟದ ಬಗ್ಗೆ ಅದು ನನ್ನ ಬೇತೆ ಬಗ್ಗೆ ಇತ್ತೆ ಯೋಚನೆ ಮಲ್ತಂದಾಂಡ ನಿಕ್ಲ ವಾ ಸಂದರ್ಭ ವಾ ವರ್ಷ ಕರಿದುಕೊಂಡ ಆ ಸಂದರ್ಭ ಯೋಚನೆ ಮಲ್ತ ನಾವು ತತ್ತದಲ ಬರ್ಪುಜಿ ತೆಂಡೂಲ್ಕರ್ ಯಾನು 40 ವರ್ಷದ ಪಕ್ಕ ಬ್ಯಾಟಿಂಗ್ ಮಲ್ಪೆ ಬಂಡ ಹಾಗೆ ಆತು ಅಂದು ಆ 14 ಎಲ್ಲಿಯೊಪ್ಪನಗನೆ ಶುರು ಮಲ್ತನೇ ಹಿಡ್ದಾತ್ರ ಇತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಯಾನು ಕ್ರಿಕೆಟ್ ದೇವೇರಿಂದ ನಮ್ಮ ನಂಚಿನ ಪರಿಸ್ಥಿತಿ ನಿರ್ಮಾಣ ಅದಕ್ಕೋಸ್ಕರ ನಿಖಿಲ್ದಲ್ಲ ಯಾನು ವಿನಂತಿ ಮಲ್ಪುನು ಇತ್ತನೇ ಯೋಚನೆ ಮಲ್ಪೋಡು ಯಾನು ಇಂಜಿನಿಯರ್ ಆವಡ ಯಾನು ಡಾಕ್ಟರ್ ಆವಡ ಅದನ್ನ ಯಾನು ಇಂಜಿನಿಯರ್ ಆವಡು ಡಾಕ್ಟರ್ ಆವಡು ಪನ್ಪನೇತ ಒಟ್ಟೊಟ್ಟಿಗೆ ಯಾನು ಎಂಚಿನ ಆವಡೊಂದುಲ ಯೋಚನೆ ಮಲ್ಪೋಡು ಯಾನು ಇಲ್ಲದ ಪರಿಸ್ಥಿತಿ ಎಂಚ ಉಪ್ಪೋಡೊಂದುಲ ಯೋಚನೆ ಮಲ್ಪೋಡು ಇನಿ ಒಂಜಿ ಪೊಣ್ಣು ಆಲೆ ಇಡೆ ಬ್ರಹ್ಮಶ್ರೀ ವೇದಿಕೆದ ಮುಖಾಂತರ ಸುವರ್ಣರ್ನ ಒಂಜಿ ಬಾರಿ ಮಲ್ಲ ಕನಸುಂದು నేను సాకార మల్పడుందంటే ఆరు మస్తు పరిశ్రమ పాడదేరు ఎంకులు పూర నామకే వాస్తే ఒప్పును ఎంకులేని పూర నిర్దేశకరు మాత్రం ఒప్పును అయితే పూర బెన్నెలుగుల KT ಸುವರ್ಣರು ಸತೀಶ್ ಕರ್ಕೇರು ಜೀವನ್ ಪ್ರವೀಣ್ ಮಸ್ತ್ ಜನ ಮುಕ್ಲ ಪೂರ ಪರಿಶ್ರಮದ ಆಧಾರದ ಮಿತಿ ಈ ಒಂದು ಸಂಘಟನೆ ಬೋಪುನು ಎಂಕುಲು ಹಾಕಲು ಲೆತ್ತಿಂದ ಅಂದೆ ಮೈಕ್ ಕೊರ್ನ ಪಾತಿರ್ನಿ ಅಲ್ಪಕ್ಕು ಚಾರ್ ಕೊರಿ ಎಡ ಕುಲ್ಲೋನಿ ಆತು ಬುಂಡ ಬಕ್ಕ ಪೂರ ಪರಿಶ್ರಮ ಅಕಲ್ನಾನೆ ಅಕಲ್ ಮಲ್ತಿನ ಅಂಚಿನ ಕಷ್ಟ ನೇತ ಆಧಾರದ ಮಿತಿ ಈ ಸಂಘಟನೆ ದುಂಪೋಪುನು ಇನ್ನೇನು ಬಾರಿ ಶೋಕಡ ಆ ಪೊಣ್ಣು ದೇಣಿಗೆ ಕೊರ್ಪನ ಮುಖಾಂತರ ನನಾತು ಜನಕ್ಲೆಗೆ ಒಂದು ಪ್ರೇರಣೆ ಆವಡು ಪನ್ಪನ ರೀತಿಡು ಆ ಪೊಣ್ಣು ದೇಣಿಗೆ ಕೊರದು ಒಂಜಿ ಮಾದರಿ ಆಪನಂಚಿನ ಸಂಗತಿಲೇನು ಮಲ್ದೆಂದು ನಮ್ಮ ಮಾತೆಲ್ಲ ನೇನು ಮಲ್ಪೋಡು ಇನಿ ವೇದಿಕೆದು ದುಂಬು ನಿಕ್ಲು ಮಾತೆಲ್ಲ ತೂಪುನ ಏರು ಪೂರ ಸುವರ್ಣ TV ತೂಪರ BTV ತೂತಾರ ಐಟಿ ಎಂಕ್ಲ ಬರತ್ತೇರು ಬರೋ ಒಂದು ಪೇರು ಎಂಕ್ಲೆ ಖುಷಿ ಆಪನು ನಮ್ಮ ಸಮುದಾಯದ ಒಂಜಿ ಬರತ್ತೇರು ಐಟ್ ಒಂಜಿ ಉಲ್ಲೇರತ ಐಟ್ ಒಂಜಿ ಯಾಪಾನ್ಲ ಪಾತ್ರ ಒಂದು ಉಲ್ಲೇರತ ಅಂತ ಬಾರಿ ಖುಷಿ ಸಂತೋಷ ಆಪನು ಇಂಚಿತ್ತಿನ ವ್ಯಕ್ತಿತ್ವನ ಬುಲೆಪಾವನಂಚಿನ ಕೆಲಸಲೇ ನಿಕ್ಲು ಪೂರ ಎಲ್ಲ ಮಲ್ಪೋಡು ನಮ್ಮ ಸಮಾಜದ ಬೇತೆ ಸಂದರ್ಭಡು ನಂಗೆ ದಿಕ್ಕುನಂಚಿನ ಅವಕಾಶನ ಸರಿಯಾದ ರೀತಿಡು ಸದುಪಯೋಗ ಮಲ್ಪನಂಚಿನ ಕೆಲಸ ಮಲ್ಪೋಡು ನಾನು ಕೆಲವು ಸರಿ ಎಂಕ್ಲು ಇಲ್ಲಡೆ ಮಸ್ತ್ ಜನ ಬರ್ಪೇರು ಅಕ್ನ ಮನಸ್ಸುಡುಪ್ಪುನು ಬೇರೊಂದು ಇಲ್ಲು ಪುರ ಮಲ್ಲುಂಡು ಎರಡ ಬಾರಿ ಕಾಸುಪ್ಪು ಅಂಚಾದ ಡೊನೇಷನ್ಗೆ ಬರ್ಪು ನೀನು ಬತ್ತದು ಉಪ್ಪೇರು ಕೆಲವು ಸರಿ ಸ್ಕೂಟರ್ಡ್ ಬರ್ಪೇರು ಡೊನೇಷನ್ ಕೆಲವು ಸರಿ ಕಾರೆಲ್ಲ ಬರ್ಪೇರು ಕ್ರಿಕೆಟ್ ಗೊಬ್ಬರ ಕಬಡ್ಡಿ ಬರ್ಪೇರು ಬರ್ಪುನ ಮಲ್ಲ ಸಂಗತಿ ಇರ್ತದೆ ಬುಕ್ಕು ದೆಪ್ಪೆರೆಗಿಂದು ಬರ್ಪೇರು ನನ್ನ ಅನುಭವ ಬುಕ್ಕು ದೆಪ್ಪೇರು ಅಕ್ಲ ಮಸ್ತ್ ಪಾತ್ರನಾಗ ಅಕ್ಲು ಬುಕ್ಕು ದೆಪ್ಪೇರು ಡೊನೇಷನ್ಗೆ ಮಾತ್ರ ಸ್ಕೂಟರ್ಡ್ ಬರ್ಪುನು ಆನ ಸ್ಕೂಟರ್ಗೆ ಪಾಂಡ ಪೆಟ್ರೋಲ್ ಕಾಸು ಬರ್ಪಂಡದು ಅಲ್ಪ ಬುಕ್ ದೆಪ್ಪಲಿ ಆನ ಬುಕ್ಕೆ ಅಂದೆತ್ತು ಕೊರಪೆ ಅಂತ ಪಂಡ ಅವು ಬರ್ಚಿ ಹೆಂಗೆ ಕಾಸೇ ಕೊರ್ಲೆ ಅನ್ಪೇರು ಇಂಚಿತ್ತಿನ ಸಮಾಜ ಬೇತೆ ನಮ್ಮನೆದ ಜನಕ್ಕಲು ಉಲ್ಲೇರಿಂದ ಯಾನ್ ಪನ್ಪು ನಿಗ್ಲೆಗೆ ಒಂಜಿ ಎಜುಕೇಶನ್ದ ಪುದಾರಡು ಬೇತೆ ವ್ಯವಸ್ಥೆಲೇನು ಮಲ್ಪನಕ್ಕುಲ್ಲ ಉಲ್ಲೇರು ಇನಿ ಸುವರ್ಣರ್ನ ತಂಡ ಇಡೀ ವೇದಿಕೆ ಎಳಿತಿನ ತಂಡ ಒಂಜಿ ಶಿಕ್ಷಣ ಎಡ್ಡೆವಾಡು ಪನ್ಪನ ಕಾರಣಕ್ಕೋಸ್ಕರ ನಮ್ಮ ಸಮುದಾಯದ ಜನಕುಲು ಶಿಕ್ಷಣ ದೇತ ನೋಡು ಶಿಕ್ಷಣದ ಮುಖಾಂತರ ಈ ಜಿಲ್ಲೆಯ ಕ್ರಾಂತಿ ಮಲ್ಪಡು ಪನ್ಪನ ಕಾರಣಕ್ಕೋಸ್ಕರ
ಭಾರಿ ಕಷ್ಟ ಬರ್ತದೆ, ಭಾರಿ ಎಡ್ಡ ಯೋಚನೆ ದೀದು ನಿಕ್ಲೆ ಮಾತಿರಗಳ ಪುಸ್ತಕ ದತ್ತುದೇತ ನಂಚಿನ ಕೆಲಸ ಏನು ಮಲ್ಪೇರು ಯಾನ ಮಾಸ್ಟರ್ ಕೇಂದ್ರ ಇದು ಏತ್ ಸರಿ ದತ್ತುದೇತನ ಜೋಕ್ಲಿನ ಲೆತ್ತದ ಆಕ್ಲಿನ ಎನ್ಕ್ವೈರಿ ಮಲ್ಪಾರೆ ಮಾಸ್ಟರ್ ಬಂಡಿರ ವರ್ಷಕ್ಕೆ 2 ಸರಿ ಜೋಕ್ಲಿನ ಪೂರ ಲೆತ್ತದ ಯಾನ ಆಕಲಿನ ಸ್ಥಿತಿಗತಿದ ಬಗ್ಗೆ ವಿವರಣೆಗೆ ನಂಚಿನ ಕೆಲಸ ನಿರಂತರವಾದ ಮಲ್ತೊಂದಿಲ್ಲ. ನಿಜವಾದ ನಂಗೆ ಗೊತ್ತಿದ್ದಂದೇನೆ ಒಂದು ಕ್ರಾಂತಿಕಾರಿ ಬದಲಾವಣೆ ಈ ಸಮಾಜ ಈ ಉಳ್ಳಾಲದ ಬಾಗಡ್ ಬ್ರಹ್ಮಶ್ರೀ ಯುವ ವೇದಿಕೆದ ಮುಖಾಂತರ KT ಸುವರ್ಣ ಮಲ್ತೊಂದಿಲ್ಲ. प्रतीक्षा मोहन मुन्नूर निरीक्षा अनन्या नेक्स्ट सुधृति डॉट ऑफ सुनील सुधृति आदर्श सन ऑफ चंद्रशेखर आदर्श प्रकाश नगर नेहा ಧನುಷ್ ಸನ್ ಆಫ್ ಮೋನಪ್ಪ ಪೂಜಾರಿ. ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ ಇಲ್ಲಿನ ಬ್ರಹ್ಮಶ್ರೀ ಪ್ರಶಸ್ತಿ ಪುರಸ್ಕಾರದ ಅತಿಥಿ ವೈದ್ಯರ ಮತ್ತು ವೇದಿಕೆ ಬೇರ್ಪಡಿದೆ. ಋತ್ವಿ ಕಿಲ್ಲೂರು ಫಜೀರ್ ಋತ್ವಿ ನವ್ಯ ಡಾಕ್ಟರ್ ಆಫ್ ವಸಂತ ಪೂಜಾರಿ ನವ್ಯ अभिषेक सन ऑफ परमेश्वर कके मजल अभिषेक रितेश रितेश सन ऑफ हरिश्चंद्र पूजारी कुर्नाड रितेश एली रितेश रितेश नाइन्थ स्टैंडर्ड गीतराज सुनील नियर रैलवे गेट सोमेश्वर ನಿಜವಾದ ಇಂಚನೆ ಜೋಕಲ್ ಗುಂಪುಗಳ रश्मिता शेखर पुजारी अगरिमार रश्मिता सन ऑफ कृष्णप्प पुजारी किल्लूರು ಶಿವದರ್ಶನ್ ಒಂದು ಶೈಕ್ಷಣಿಕ ದತ್ತು ವಿದ್ಯಾರ್ಥಿ ಆದ ಅರೆಲ್ಲ ಈ ಶೈಕ್ಷಣಿಕ ದತ್ತು ಸ್ವೀಕಾರದ ಅಖಿಲೇಶ್ सन ऑफ जयंती संकप्प पूजारी अखिलेश मुन्नूರು निरीक्षा निरीक्षा ಶಾಲು ಪಾಡೋದು ಬಲೆ ಸ್ವರೂಪ ELG SSLC PUC 85 ಜಾಸ್ತಿ ಇದೆ ತುಂಬ ನಚ್ಚಿನ ಮಿತ್ರರು ಅಂಕದ ತುಂಬ ನಚ್ಚಿನ ವಿದ್ಯಾರ್ಥಿ 85%. ಸುಮಾರು 99% ಮುಟ್ಟಲು ಐದು 99% ಬೈದನ ಒಂಜಿ ವಿದ್ಯಾರ್ಥಿ ಲಕ್ಕದೊಂದಲೇ ಹಿರಿಯಕಲ್ನ ಆಶೀರ್ವಾದ ನವೀನ್ ಚಂದ್ರ DV ಸುವರ್ಣರ್ನ ಸುಮಾರು दामोदर सुवर्णेर कालर दिंचल नवीन चंद्र पी सुवर्ण काल मुट्टल अवे तो नारायण गुरु विद्या संस्थद मूलक जोकुल्न बदुकिगे बोल्पुकोर्नच्चिन अखिल भारत बिल्ल उरिनंद पेर्मेद गुरुकार विद्यार्थिनिगळिगे शालु पारद आशीर्वाद मल्तोंदुल्लेरु.
ಈ ವರ್ಷದ 2017 ಬತ್ತಿನಿರ್ದು ಬೊಕ್ಕ ಅವ ಕರ್ದಿಚ್ಚಿ ಮಸ್ತ್ ಕಾರ್ಯಕ್ರಮಗಳು ನಡ್ಕೊಂಡಿತ್ತನಲ್ಲ ಇಂಥ ಪ್ರಮುಖವಾಯಿನಂಚಿನ ದತ್ತು ಸ್ವೀಕಾರದ ಹೊರಟು ಮತ್ತೆ ಬೊಕ್ಕ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಇದು ಮುಖ್ಯವಾಯಿನಂಚಿನ ಅಂಗ ಈ ನೆಲೆಟ್ಟು ಇನಿತ ಇಂಜಿ ಸೌಭಾಗ್ಯ ಅಂದ ಪನೋಲಿ ರವಿಚಂದ್ರ ಕನ್ನಡಿ ಕಟ್ಟೆಗೆ ಪುಗಾರ್ತದ ಜಿಲ್ಲೆದ ಭಾಗವತೆ ರಾಯನಂಚಿನ ರವಿಚಂದ್ರ ಕನ್ನಡಿ ಕಟ್ಟೆ ದಯಪಂಡ ಕನ್ನಡಿ ಕಟ್ಟೆ ಪಣದ ಆರು ನಮ್ಮಾರೆ ಪಣದ ನಮಗ ಗೊತ್ತಿಜ್ಜಾಂಡಿ ಇನಿ ಆರುಲ ಒಂಜಿ ನಮ್ಮ ಸಮಾಜದ ಭಾಗವತೇರು ಪನ್ಪನಂಚಿನ ತೆರಿಯೋನ್ನಂಚಿನ ಕೆಲಸ ಬೆಳ್ತಂಗಡಿ ತಾಲೂಕುದ ಕನ್ನಡಿ ಕಟ್ಟೆದ ಊರುದಾರು ಶ್ರೀ ರವಿಚಂದ್ರ ಕನ್ನಡಿ ಕಟ್ಟೆ ಅರ್ನ ಒಂಜಿ ಪೊಲಪುನು ಕಿಣ್ಯಾದ ದೀಕಲದು ಮುದೀಪನಂಚಿನ ಪ್ರಯತ್ನ ಬಂದುಲೆ ಗಂಧದ ಮರನ ತರೆತೊಂದಿತ್ತಿನ ಮಾತ್ರ ಅವು ಗಂಧದ ಪರಿಮಳ ತಿಕ್ಕುನಿಗೆ ಇಲ್ಲಿಟ್ಟು ಬದುಕಡು ನಮ್ಮ ಸಾಧನೆಡು ಒಂಜಿ ವ್ಯಕ್ತಿ ಸಮಾಜದ ಮಿತ್ತು ಬರೋಣ ಐಕ್ ಸಾಧನೆ ಮುಖ್ಯಗೆ ಇಲ್ಲಿಟ್ಟು ಭಾಗವತಿಕೆಡು ಮಲ್ಲ ಪುದರ್ನ ಕನೆಯರೆ ಇಂಜಿ ಕಣತದು ಈ ಗಂಧದ ಮರತಲಕ್ಕೆ ಇಡೀ ಸುಗಂಧನ ಬೀರುನಂಚಿನ ವ್ಯಕ್ತಿತ್ವದ ಯಕ್ಷಗಾನ ಕ್ಷೇತ್ರಡು ಅವು ರವಿಚಂದ್ರ ಕನ್ನಡಿ ಕಟ್ಟೆ ಬುಳ್ಳಿದಲಕ ಮಿನ್ಕೊಂದು ನಮ್ಮ ಸಮಾಜದ ಈ ಯಕ್ಷಗಾನ ಪ್ರೇಮಿನಕ್ಲೆಗೆ ಯಕ್ಷಗಾನ ಅಭಿಮಾನಿನಕ್ಲೆಗೆ ಅರ್ನ ಕಂಠ ಸಿರಿಟ್ಟು ಒಂಜಿ ಎಡ್ಡೆ ಭಾಗವಹಿಕೆದ ಶೈಲಿನ ಕೊರದು ಬತ್ತನಾರು ಶ್ರೀಯುತ ಕನ್ನಡಿ ಕಟ್ಟೆ ನಾಡಿಡು ಕಲಾಲಯ ಪಣದು ಪೆರ್ಮೆಲು ಪಡೆಯಿನ ಕರಾವಲಿದ ಆನು ಕಲೆ ಯಕ್ಷಗಾನದ ಅಲಿಯಂದನ ಕಲೆ ಯಕ್ಷಗಾನದ ಪ್ರಮುಖವಾದ ಬೋಡಾಯಿನಿ ಭಾಗವತಿಕೆ ಮೂಲಕ ಪ್ರಾಜ್ಞೋನ್ನಗ ಬತ್ತಿನಾರು ಶ್ರೀ ರವಿಚಂದ್ರ ಕನ್ನಡಿ ಕಟ್ಟೆ ಬೆಳ್ತಂಗಡಿ ತಾಲೂಕುದ ಕನ್ನಡಿ ಕಟ್ಟೆದ ಧರ್ಮನ ಸಾಲ್ಯಾನ್ ಬೊಕ್ಕ ಸುಶೀಲ ದಂಪತಿಲೆನ್ನ ಸುಪುತ್ರೆ ಐನಂಚಿನ ರವಿಚಂದ್ರರು 14 ವರ್ಷ ಪ್ರಾಯೋಡೆ ಯಕ್ಷಗಾನದ ಮೂಲಕ ಮೋನೆಗೆ ಬಣ್ಣ ಪಾರ್ದು ವೇಷಧಾರಿಯಾದ ಕಲೆಕ್ ಕಾರ್ದೀನಾರು 5 ಬೊಕ್ಕ ಪದ್ಯಾನ ಗಣಪತಿ ಭಟ್ ಬೊಕ್ಕ ಸುಬ್ಬಣ್ಣ ಕೋಡಿ ಕೃಷ್ಣ ಭಟ್ ಮುಕ್ಲಿರ್ದು ಭಾಗವತಿಕೆಯನ್ನು ಅಭ್ಯಾಸ ಮಲ್ತದು ಇನಿ ಕಾನಕ ಕವಿ ಸ್ವಭಾವಡು ನವೀನ ಪದಕುಲೆನು ಬಾರಿ ಆಕರ್ಷಣೀಯವಾದ ತನ್ನ ಕಂಠ ಸಿರಿಟ್ಟು ಮಾತೆರೆಲ್ಲ ಅಭಿಮಾನಡು ಗೆಂದಿನಾರು ಶ್ರೀ ರವಿಚಂದ್ರ ಕಟ್ಟೆಗಟ್ಟಿಗೆ ತನ್ನ ಮೂಲಕ ಭಾಗವತಿಕೆದ ಮೂಲಕ ಯಕ್ಷಗಾನಡು ಸುರತ್ಕಲ್ ಮೇಳ ಕರ್ನಾಟಕ ಮೇಳ ಹೊಸನಗರ ಮೇಳ ಇಂಚಿತಿ ಪೆರ್ಮದ ಮೇಲಲೆಡು ತಿರುಗಾಟ ಮಲ್ತೊಂದು ಬತ್ತದು ಇತ್ತೆ ಹನುಮಗೆರೆ ಮೇಲಡು ತನ್ನ ವೃತ್ತಿ ಕಲಾವಿದಿಗೆ ಅದು ಭಾಗವತಿಗೆಯನ್ನು ಮಲ್ತೊಂದು ಸೇವೆ ಮಲ್ತೊಂದು ಬೈದೇರು ಒಂಜಿ ಪತ್ತನಾಜೆ ಇರ್ದು ಕುಡೊಂಜಿ ಪತ್ತನಾಜೆ ಮುಟ್ಟ ಯಕ್ಷಗಾನಡು ಗೆಜ್ಜೆ ಗಚ್ಚನಂಚಿನ ಪೊರ್ತುಗೆ ಮುರಂದೆ ಪತ್ತನಾಜೆಗೆ ಗೆಜ್ಜೆ ಗಿರ್ಪುನಂಚಿನ ಪೊರ್ತು ಆಯ್ನ ಬೊಕ್ಕ ಮೇಲನ್ನ ಆಟ ಉಂತುನಲ ಹವ್ಯಾಸಿ ಕಲಾವಿದರ್ನ ಕೂಟಲು ಮರಿಯಲ್ಲ ಟೈಮುಡು ಒಜ್ಜಿ ಯಕ್ಷಗಾನ ಕೂಟಾಡಿಕೆ ನಡತೊಂದುಪ್ಪುನು ಇಲ್ಲಿದ್ದು ಐತು ದೊಂದ ಭಾಗವತಿಗೆ ಒಪ್ಪು ಇಜಿನ ರಾಗ ಭಾಗವತಿಗೆ ಐತು ಪೂರ ಪೆರ್ಮೆ ಪಡೆಯನಾರು ಸನ್ಮಾನ್ಯ ರವಿಚಂದ್ರ ಕನ್ನಡಿ ಕೊಟ್ಟೆ 4 ಜನ ಭಾಗವತಿಕೆರು ಕುಲ್ಲುದು ಭಾಗವತಿಕೆಯನ್ನು ಮಲ್ತಿರ್ನ ಐತು ಸ್ವರ ಲಯಟ್ ಒಂಜಿ ಮಲ್ಲ ಒಂಜಿ ಕಲಾವಿದರಾದ ಮಿನ್ಕುನಾರು ಶ್ರೀಯುತ ರವಿಚಂದ್ರ ಕನ್ನಡಿ ಕಟ್ಟೆ ಯಕ್ಷಗಾನದ ವಿಮರ್ಶಕ್ಕೆ ಡಾಕ್ಟರ್ ಪ್ರಭಾಕರ್ ಜೋಶಿ ಒಂಜಿ ಪಾತೆರ ಪಂಪೇರು ಕಲಾವಿದನಲ್ಲಿ ಏನೆಲ್ಲ ಇರಬೇಕು ಅದು ಇವರಲ್ಲಿ ಉಂಟು, ಏನೆಲ್ಲ ಇರಬಾರದು ಅದು ಇವರಲ್ಲಿಲ್ಲ, ಕನ್ನಡಿ ಕಟ್ಟೆಯಲ್ಲಿಲ್ಲ. ನಿಜವಾದ ಅರ್ನ ಪಾತೆರ ಅರ್ಥಪೂರ್ಣವಾದ ರವಿಚಂದ್ರ ಕನ್ನಡ ಕಟ್ಟೆಗೆ ಭಾಜನ ಆಪೇರು ದಯಪಂಡ ಮನುಷ್ಯ ಕಲಾವಿದನ ಬದುಕಿದ ಓ ಗೋಡ ಅವು ಮಾತ್ರ ಓ ಬುರ್ಚ ಐನ್ ದೀವೊಂದಿಜೇರು ಅಂಚಿನ ಕಲಾವಿದೆ ಸನ್ಮಾನ್ಯ ರವಿಚಂದ್ರ ಕನ್ನಡಿ ಕಟ್ಟೆ. ಬಂದಲೆ ಗಂಧದ ಮರಕ್ಕೆ ಮೌಲ್ಯ ಜಾಸ್ತಿ, ಆದ ತಾರೆದ ಮರಕ್ಕೆ ಮೌಲ್ಯ ಇಜ್ಜಿ. ಗಂಧದ ಮರ ಉಪಯೋಗ ಇಜ್ಜಿನರ ತಾರೆದ ಮರ ಮೌಲ್ಯ ಇಜ್ಜಿನಲ್ಲ ಮಸ್ತ್ ಉಪಯೋಗೊಂಡು ಎಲ್ಲೆ ಪ್ರಾಯ ಜೋಕುಲೇರ್ದು ಮಲ್ಲ ಮುಕ್ತಲ ತಾರೆದ ಮರ ಕಲ್ಪವೃಕ್ಷ ನಮಕ ಮಾತೆರೆಗಳು ಉಪಯೋಗ ಉಂಡು. ಐಕ ಮೌಲ್ಯ ಮುಖ್ಯತ್ ಐತ ಕೃತಿ ಮುಖ್ಯ ಪನ್ಪೇರು. ಇಲ್ಲಿಟ್ಟು ಭಾಗವತಿಕೆಡು ಮೌಲ್ಯ ಮುಖ್ಯ ತಂದೆ ಕೃತಿ ಮುಖ್ಯವಾದ ಕಲ್ಪವೃಕ್ಷದಲಕ ಮಿನ್ಕೊಂದು ಪುನಾಕರು ನಮ್ಮ ರವಿಚಂದ್ರ ಕನ್ನಡಿ ಕಟ್ಟೆ. ಅಚ್ಚಡೆ ಬಿಲ್ಲವ ಸಮೇರಿದ ಒಂಜಿ ಮೇರು ಪರ್ವತದ ಒಂಜಿ ಭಾಗವತರಾದ ರವಿಚಂದ್ರ ಕನ್ನಡಿ ಕಟ್ಟೆ ಸಮಾಜದ ಕಲ್ಪವೃಕ್ಷಂದೆ ಪನಿಯರ ಬಾಯಿ ಖುಷಿಯಾಗುಲು ಸಾರ್ಥಕವಾಯಿನ ಒಂಜಿ ಭಾಗವತಿಕೆಡು ಸಾರ್ಥಕತೆಯನ್ನು ಪಡೆಯೊಂದು ಸರ್ವಸಾಮಾನ್ಯವಾದ ಜನಕಲ ಮಾತಿರ್ನಲ್ಲ ಒಂಜಿ ಬಾಯಿಡು ಒಂಜಿ ಪುದರ್ ಪಡೆಯನಂಚಿನ ನಮ್ಮ ರವಿಚಂದ್ರ ಕನ್ನಡ ಕಟ್ಟೆ ಉತ್ಸಾಹದಿಂದ ಸಾಮರ್ಥ್ಯಡು ಸಂಪನ್ಮೂಲಡು ಮೇರ್ನ ಬದುಕು ಎಡ್ಡೆ ಅವಡು ಪನ್ಪುನ ಪಾತೆರನ್ನು ಕೊಂಡೊಂದು ಭಾಗವತಿಕೆಡು ಗಾನ ವಿಶಾರದೆ ಪನ್ಪುನಚ್ಚಿನ ಬಿರ್ದಿನ ಪಡೆಯನಚ್ಚಿನ ರವಿಚಂದ್ರ ಕನ್ನಡಿ ಕಟ್ಟೆನ
ಬದುಕು ನಾರಾಯಣ ಗುರುಕುಲ್ನ ಬೊಕ್ಕ ಕೋಟಿ ಚರಣನ ಆಶೀರ್ವಾದ ನಿಕ್ಲ ಮಾತೆಲ್ಲ ಆಶೀರ್ವಾದ ಎಡ್ಡೆ ಒಡುಪಂಡದ 11 ರವಿಚಂದ್ರ ಕನ್ನಡಿ ಕಟ್ಟೆ ಈ ಮೇತ ಬಾಗಡು ಕಡಿಮೆ ಪೇರು ಆರು ಉತ್ತರ ಭಾಗ ಅಂಚಿ ಬೇತೆ ಬೇತೆ ಬಾಗಡು ಅರ್ನ ಭಾಗವತಿಗೆ ತೂಯರುಲ್ಲ ದಯಪಂಡ 6 ಹೊಸನಗರ ಮೇಲಲ್ಲ ನಮ್ಮ ಉಳ್ಳಾಲ ಭಾಗ ಕಮ್ಮಿ ಬರ್ಪುನಿ ಅವೆಲ್ಲ ಕನೆ ಹನುಮಗಿರಿ ಮೇಲ ಅದುಪು ದುಂಬು ಅಂಚನರ ಹತ್ರ 6 ರವಿಚಂದ್ರ ಕನ್ನಡಿ ಕಟ್ಟೆನ ಪುದರ್ ಇಡೀ ಒರ್ಮೆಲ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಒರ್ಮೆಲ ಪುಗಾರ್ತೆ ಪಡೆ ದಯಪಂಡ ಅವಂಜಿ ಮೇಳದ ಮುಖಾಂತರ ಅರ್ನ ಭಾಗವತಿಗೆದ ಶೈಲಿದ ಮೇಲಾಕ ಇಲ್ಲಿಟ್ಟು ಗಾನ ವಿಶಾರದೆಗೆ ಇನಿತ ದಿನಟ್ಟು ಮೇ ತಿಂಗಳದ 27ನೇ ತಾರೀಕಡು 2018 ತಾರೀಕಡು ಬ್ರಹ್ಮಶ್ರೀ ಬಿಲ್ಲ ವೇದಿಕದ ಲೆಕ್ಕಡು ಬ್ರಹ್ಮಶ್ರೀ ಪ್ರಶಸ್ತಿನ ಕೊರಿಯರೆ ಬಾರಿ ಪೆರ್ಮ್ಯಾಪನು ಅರ್ನ ಬದುಕು ಉಜ್ವಲವಾಡು ಪನ್ಪು ಆಕರ್ಷಣೀಯమైన ನಂಚಿನ ಒಂದು ಅದ್ಧೂರಿಯ ನಂಚಿನ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನನ ವೇದಿಕೆ ಪ್ರಚನ ಮಾತ ಅತಿಥಿನ ಪನವುದ ಸಕಾಯದ ಹೊರಟು ಏಜಿ ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ 2017 10,000 ರೂಪಾಯಿ ನಗದದ ಹೊರಟು ಬ್ರಹ್ಮಶ್ರೀ ಪ್ರಶಸ್ತಿ ರವಿಚಂದ್ರ ಕನ್ನಡಿ ಕಟ್ಟೆ यान येपला मरपुज प्रायाद सन्मानंड अक्लेगे विश्रांति लेक्क अवतंदे ಎಂಕ್ ಸನ್ಮಾನತ್ ಪ್ರತಿಭಾ ಪುರಸ್ಕಾರ ಪಂಡದ ಎನ್ನಿಬೆ ದಯಪಂಡ ಸನ್ಮಾನದ ತೊನ್ನಾತ ಮಲ್ಲ ಜನ ಯಾನಾತ ಇತ್ತೆ ಕಲ್ತೊಂದುಲ್ಲೆ ಆತಿ ನನ್ನಲ ಯಾನ್ ಎತ್ತೊಡೈನ ಸಾದಿ ಮಸ್ತ್ ಉಂಡು ನೂದೆಟ್ಟು 25% ಬತ್ತಂಡ ನಲ್ಲ 75% ಯಾನ್ ಕಲ್ಪರೆಂಡು ಅಂಚಾದ ದುಂಬು ಬೋಪುನ ಚಿತ್ನ ಸಂದರ್ಭಡು ನಿಖಲ್ನ ಕುಟುಂಬದ ಬಾಲೆ ನಲ್ಲ ದುಂಬು ಪಾಡದ ಮಾಡಿದ ನಿಖಲ್ನ ಮಾತೆರ್ಲ ಇಂಕ್ ಬೆಳಿ ತಟ್ಟದ ಪ್ರೋತ್ಸಾಹ ಕೊಡ್ದು ಏನಾನು ಮಲ್ಲೆ ಮಲ್ಪೊಡು ಮಾಡ್ರೆ ನಿಖಲ್ಡ ವಿನಮ್ರ ನಟ್ಟೊಂದುಲ್ಲೆ ಈ ಸನ್ಮಾನ ಎಂಕ್ ಒಂಜಿ ಕಲ್ಲಾದಿತ್ತನ ಏನಾನು ಇಂಚಿತ್ನ ಒಂಜಿ ಶಿಲ್ಪ ಮಲ್ತನ ಚಿತ್ನ ಮಲ್ಲ ಭಾಗವತಿರು ಪದ್ಯಾಣ ಗಣಪತಿ ಭಟ್ರು ಅಂಚಿತ್ನ ಗುರುಕುಲ್ನ ಶಿಷ್ಯತ್ವ ತಿಕ್ಕಿನೇನ್ಕ್ ಯೋಗ ಭಾಗ್ಯ ಅಂಚನೆ ಈ ಸನ್ಮಾನನು ಆರ್ನ ಸನ್ನಿಧಿಗೆ ಯಾನೆ ಒಪ್ಪಿಸಬೆ ಬಿಲ್ಲವ ಸಮಾಜ ಈ ತೊಕ್ಕೊಟ್ಟು ಕೊಲ್ಯ ಈ ಸೌಭಾಗ್ಯ ಸದನಡು ಮಾತಾ ನಮ್ಮ ಬಿಲ್ಲವ ಸಮಾಜದ ಮುಖಾಂತರ ಆಕಲ್ನ ವೇದಿಕೆ ಹಿಡಿತನ ಆಸೀನರಾದ ಇಂಕ್ ಮಾತಾ ಬಿಲ್ಲವ ಸಮಾಜದ ಕೊರ್ನಿಯ ಚಿತ್ನ ಪ್ರಸಾದ ಯಾನು ಸ್ವೀಕಾರ ಮಾಡ್ತಂದೆ ಪದ್ಯಪನುಡಂಡೆ ಇಂಕ್ ಇಂಚಿರ್ದು ಹಿಮ್ಮೇಳಕ್ಕನ್ನ ಮಾತ್ರ ಪದ್ಯ ಹೊರಗುತ್ತಂದೆ ಒಂಜಿ ಎಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಗೂದಿ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ
ಜಗದಿವಾಲ್ಮೀಕಿಯ ಉತ್ತರಿಸಿದ ಬಗೆ ಬಗೆ ದುರಿತವ ಸುಡುವ ಮಂತ್ರ ವಿಗಡ ರೋಗಗಳ ದೂರ ಮಾಡುವ ಮಂತ್ರ ಸುಗುಣಕ್ಕೆ ಜ್ಞಾನ ಕೊಡುವುದೀ ಮಂತ್ರ ರಾಮ ಮಂತ್ರ ಸ್ವಜಾತಿ ಆತ್ಮೀಯ ಬಂಧು ಮಿತ್ರರೇ, ಈ ಒಂಜಿ ಬ್ರಹ್ಮಶ್ರೀ ಬಿಲ್ಲವ ಯುವ ವೇದಿಕೆದ ಅಧ್ಯಕ್ಷರಾಯಿನ ಶ್ರೀಯುತ KT ಸುವರ್ಣರೇ, ಅವೇ ರೀತಿ ಪೂರ ಪದಾಧಿಕಾರಿನಕುಲೆ ಸದಸ್ಯರನಕುಲೆ ಬಾರಿ ಒಂಜಿ ಸಂತೋಷ ಒಂದುಂಡು ಈ ಕಾರ್ಯಕ್ರಮಡು ಪಾಲ್ಗೊಳ್ಳರೆ. ದಯಪನ್ನಗ 14 ವರ್ಷದ ದುಂಬು ಈ ಒಂಜಿ ಸಂಘಟನೆಯನ್ನು ಉದ್ಘಾಟನೆ ಮಲ್ಪುನಂಚಿನ ಕಾರ್ಯಕ್ರಮಡ್ಲ ಯಾನು ವೇದಿಕೆ ಇತ್ತೆ. ಅವಿ ರೀತಿ ಐದು ಬೊಕ್ಕ ಹೆಚ್ಚಿನ ಪ್ರತಿ ವರ್ಷ ಸತತವಾದ ಈ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಾರ್ಯಕ್ರಮಗಳು ಯಾನು ಇತ್ತಿತ್ತೆ. ಪ್ರತಿ ವರ್ಷ ಎಡೆಡ್ಡೆ ರೀತಿದ ಕಾರ್ಯಕ್ರಮ ಮಂತೊಂದುಲ್ಲೇರು ಜನ ಅವಲ ನೆತ ಪ್ರದೀಪ್ ದತ್ತು ಸ್ವೀಕಾರ ಮನ್ಪನಕ್ನ ಜೋಕುಲ್ನ ಸಂಖ್ಯೆಲ ಜಾಸ್ತಿ ಆವೊಂದುಂಡು ಬಾರಿ ಸಂತೋಷದ ವಿಚಾರ. ಅವೇ ರೀತಿ ಈ ಶೈಕ್ಷಣಿಕ ದತ್ತು ಸ್ವೀಕಾರ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ. ಯಾನೊಂದು ದಾಯಪನ್ ಪೇಪರ್ನಾಗ ನಮ್ಮ ಪೂರ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ದಿವ್ಯ ಸಂದೇಶನು ಪಾಲನೆ ಮನ್ಪರೆ ನಮ್ಮ ಬದ್ಧರಾದುಲ್ಲ, ಪಾಲನೆ ಮನ್ಪರೆ ನಮ್ಮ ಪ್ರಯತ್ನಲ ಮಂತೊಂದುಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ದಿವ್ಯ ಸಂದೇಶದ ಒಂಜಿ ಮುಖ್ಯವಾದ ಅಂಶದ ಬಂದಾಗ ಶಿಕ್ಷಣ ನೋಡೋದು ಸ್ವತಂತ್ರರಾಲೇ ಬಂದು ಅಂಚಾದು ನಮ್ಮ ಸಮಾಜ ಸರ್ವತೋಮುಖ ಆ ರೀತಿಯ ಅಭಿವೃದ್ಧಿ ಆವಡು ಬಂದಾಂಡ ನಮ್ಮ ಸಮಾಜದ ಕಡೆತ ಒಂಜಿ ಜೋಗುಲ್ಲ ಒಂಜಿ ವಿದ್ಯೆಯನ್ನು ಪಡೆಯುವನ ಶಿಕ್ಷಣ ಪಡೆಯುವನ ಅವಶ್ಯಕತೆ ಉಂಡು ಬಂದದ್ದು ನಂಗೆ ಪೂರ ಗೊತ್ತುಂಡು. ನಮ್ಮ ಹೆಚ್ಚಿನ ಇತ ಜನಗಳೇನು ತಗೊಂಡಿಲ್ಲ. ನಮ್ಮ ಬಿಲ್ಲವ ಸಮಾಜ ಸಾಮಾಜಿಕವಾದ, ಶೈಕ್ಷಣಿಕವಾದ, ಆರ್ಥಿಕವಾದ ಅಭಿವೃದ್ಧಿ ಹೊಂದೊಂದುಂಡು. ನೆಕ್ ಮುಖ್ಯ ಕಾರಣ ನಮ್ಮ ಸಮಾಜಡು ಶೈಕ್ಷಣಿಕ ಒಂಜಿ ಅಭಿವೃದ್ಧಿ ಆಪಿನಂಚಿನ ಒಂಜಿ ಉತ್ಸಾಹ ಬೈದಿನ. ಈ ಶೈಕ್ಷಣಿಕ ನಂಕೊಂಜಿ ಅಭಿವೃದ್ಧಿಗೆ ಒವೇ ರೀತಿದ ಒಂಜಿ ಆರ್ಥಿಕ ಮುಗ್ಗಟ್ಟು ಆಯರಬಲ್ಲಿ ಪಂದುದು ಅಂದೇನು ಮನಗಣಿಸಿದು ಈ ಒಂಜಿ ಉಳ್ಳಾಲ ಕ್ಷೇತ್ರಡು ಸುಮಾರು 14 ಗ್ರಾಮದ ಜೋಕ್ಲೆ ಕುಟುಂಬಲೇನು ಐದು ತೂದು ಐದು ಅರ್ಹ ವಿದ್ಯಾರ್ಥಿಲೇನು ಸಿಲೆಕ್ಟ್ ಬಂತದ್ದು ಅಕ್ಲಿಗೆ ದತ್ತು ಸ್ವೀಕಾರ ಶೈಕ್ಷಣಿಕ ದತ್ತು ಸ್ವೀಕಾರ ಮನ್ಪುನಂಚಿನ ಬಾರಿ ಒಂಜಿ ಎಡ್ಡ ಕೆಲಸ ಈ ಬ್ರಹ್ಮಶ್ರೀ ಬಿಲ್ಲವ ಯುವ ವೇದಿಕೆದ ಒಂಜಿ ಸಂಘಟನೆ ಶ್ರೀಯುತ KT ಸುವರ್ಣರ್ನ ಅಧ್ಯಕ್ಷತೆ ಆವೊಂದುಂಡು. ಯಾನ್ ಈ ಸಂದರ್ಭಗಳು ಶ್ರೀಯುತ KT ಸುವರ್ಣರಿಗೆ ಅವೇ ರೀತಿ ಈ ಸಂಘಟನೆದ ಪೂರ ಪದಾಧಿಕಾರಿ ಸದಸ್ಯರ ನಕಲಿಗೆ ಏನು ಹಾರ್ದಿಕವಾದ ಅಭಿನಂದಿಸೊಂದು ದೇವರ ಮುಕ್ಲಿಗೆ ಕುಡಾತ್ ಶಕ್ತಿ ಉತ್ಸಾಹ ಕೊರಡು ಕುಡಾತ್ ನಮ್ಮ ಸಮಾಜ ಬಾಂಧವ್ಯರಿಗೆ ಸಹಾಯ ಮನ್ಪುನಂಚಲ ಆಲಕ ಆವಡು ಬಂದದ್ದು ಈ ಸಂದರ್ಭಗಳು ಹಾರೈಸೊಂದಲ್ಲೇ ಬಂದುಲ್ಲೇ ಸಮಯ ಮೀರೊಂದುಂಡು ಹೆಂಗೆ ಗೊತ್ತು ನಿಖಲು ಬಾರಿ ಬೇಗ ಬತ್ತ ಕಾತುಕೊಳ್ತಾರೆ ಅಂಚಾದುಪ್ಪನಾಗ ಯಾನು ಹೆಚ್ಚ ಪಾತ್ರರ ಬಲ್ಲಿ ಆಂಡ ಸಭಾಧ್ಯಕ್ಷ ಸ್ಥಾನಡುಪ್ಪನ ಹತ್ರ ಒಂಜಿ 2 ಪಾತೆರ್ನ ಒಂಜಿ ಸಂಪ್ರದಾಯ ಇಜಿನ ಆಂಡ ಯಾನು ಖಂಡಿತ ಇನಿ ಪಾತಿರ್ದ ದಯಪನಾಗ ಸಮಯ ಮೀರೊಂದುಂಡು ನಮ್ಮ ಬೇತೆ ಬೇತೆ ರೀತಿದು ನಮ್ಮ ಬೇತೆ ಬೇತೆ ಸಂಘ ಸಂಸ್ಥೆಲು
ನಮ್ಮ ಸಮಾಜದ ಜೋಕ್ಲಿಗೆ ಶಿಕ್ಷಣಗೂ ಸಹಾಯ ಪ್ರೋತ್ಸಾಹ ಕೊರೊಂದುಲ್ಲೇರು ನಮ್ಮ ಜೋಕುಲು ಶಿಕ್ಷಣಗೆ ವಾ ರೀತಿಯ ಆರ್ಥಿಕ ಮುಗ್ಗಟ್ಟ ಇರಬಲ್ಲಿ ಅಂಚಾದ ಆರ್ಥಿಕ ಮುಗ್ಗಟ್ಟ ಆಪಿನ ಅಂಡ ಖಂಡಿತವಾದ ನಮ್ಮ ಸಮಾಜದವಡು ಸರ್ಕಾರದವಡು ಅಥವಾ ಸಮಾಜದ ಬೇತೆ ಬೇತೆ ಗಣ್ಯರು ಖಂಡಿತ ಅಗ್ಲಿಗೆ ಸಹಾಯ ಮನ್ಪುಯರು ಆ ರೀತಿದು ನಿಖಲ ಒಂಜಿ ಪ್ರಾಮಾಣಿಕ ಪ್ರಯತ್ನ ದಾದಪನ್ನಾಗ ಒಂಜಿ ನಮ್ಮ ಜೀವನೋಡು ದುಂಬರೋಡು ಬಂದ ಅಂಡ ನಿರ್ದಿಷ್ಟ ನಮ್ಮ ಒಂಜಿ ಗುರಿ ಬೋಡು ನಿರ್ದಿಷ್ಟ ನಮ್ಮ ಪ್ರಯತ್ನ ಇತ್ತಂಡ ಖಂಡಿತ ಆ ವ್ಯಕ್ತಿ ದುಂಬರ್ಪಿನ ಸಂಶಯನೇ ಇತ್ತು ನಿಖಲೆ ಪೂರ ಗೊತ್ತುಂಟು ನಿಖಲು ಪೇಪರ್ ಓದುಪಾರು ಇಂಚೋಗು CBSE ಒಂಜಿ PUC ಪರೀಕ್ಷಾ ಫಲಿತಾಂಶೋಡು ಐಟ್ ಪ್ರಥಮ ಬತ್ತಿನ 99.8% ಮಾರ್ಕ್ ದೆತ್ತದು ಪ್ರಥಮ ಬತ್ತಿನ ಒಂಜಿ ಪೊಣ್ಣನು ಪತ್ರಕರ್ತಿರ್ನಕಲು ಪ್ರಶ್ನೆ ಬಂತೀರು ಈತ ಮಾರ್ಕ್ ಎಡ್ಡ ಮಾರ್ಕ್ ದೆಪ್ಪರಿನ ಗುಟ್ಟೆಂಚಿನ ಬಂದದ್ದು ಆಯ್ಕೆ ಆಲ್ ಪಣ್ಣ ಉತ್ತರ ಈತೆ ವಾ ಗುಟ್ಟುಲ ಇಜ್ಜಿ ಯಾನ ಪ್ರಾಮಾಣಿಕವಾದ ಪ್ರಯತ್ನ ಮಂತಿದೆ ಆ ಪ್ರಯತ್ನದ ಫಲವಾದ ಇಂಕ ಈತ ಎಡ್ಡ ಮಾರ್ಕ್ಸ್ ದೆಪ್ಪರೆ ಕಾರಣ ಅಂಡು ಬಂತು ಅಂಚಾದ ವಿದ್ಯಾರ್ಥಿನಿಯರೇ ನಿಖಲಿಗೆ ಎನ್ನ ದಾದ ಸಂದೇಶ ಪನ್ನಗ ಪ್ರಾಮಾಣಿಕ ಪ್ರಯತ್ನ ಮನ್ಪುಲೆ ಇಲ್ಲದಕ್ಕನ ಒತ್ತಡಗು ಹಿರಿಯಕ್ಕನ ಒತ್ತಡಗು ಕಲ್ಪನಾ ಪುಸ್ತಕ ಓದಿನ ವಿಷಯ ಮನ್ಪೋಚಿ ನಿಖಲ್ನ ಜೀವನ ಎಡ್ಡವಡು ನಿಖಲ್ನ ಜೀವನ ನಿಖಲು ಜೀವನೋಡು ದುಂಬರೋಡು ಬಂದಾಂಡ ಆ ಪ್ರಾಮಾಣಿಕ ನಿಖಲ್ನ ಪ್ರಯತ್ನ ಕಲ್ಪನಾ ಪ್ರಯತ್ನ ಬೋಡು ಪಂದ ಸಂದರ್ಭಡು ಪನೊಂದು ಎರಡನೇದು ಅದು ನಮ್ಮ ತೂವೊಂದುಲ್ಲ ನಮ್ಮ ಸಮಾಜದ ಜೋಕುಲು ಐತೆ ಮಿತ್ತ ಒಂದು ಸಾಧಾರಣ ಒಂದು ಜವನೇರಾಯಿ ಬೊಕ್ಕ ವಾ ಸಾದಿಗೆ ಪೋಂದುಲ್ಲೇರು ಬಂದು ನಮ್ಮ ತೂವೊಂದುಲ ಹೆಚ್ಚಿನ ಐತೆ ನಮ್ಮ ಜವನೇರು ಈ ಅಪರಾಧುಲೆಡು ತೊಡಗಂದುಲ್ಲೇರು ಅವು ತಪ್ಪು ನಮ್ಮ ದಿನನಿತ್ಯ ಪೇಪರ್ ತೂನಗ ಒಂಜಿ ಅಪರಾಧುಲು ಅಂಡ ಅವೊಂಜಿ ಐತೆ ಅಪರಾಧಿ ಸ್ಥಾನಡು ಉಪ್ಪುನ ಒಂಜಿ ಪೂಜಾರಿ ಹಿಂಚಿನಗೆ ಅವಕಾಶ ಕೊರಚಿ ಮಿತ್ತ ವರ್ಗದಕ್ಕಲು ಅಥವಾ ಬೇತೆ ಜನಕುಲು ನಮ್ಮನ್ನು ಶೋಷಣೆ ಮನ್ಪುನಂಚಿನ ಒಂಜಿ ಸಂದರ್ಭ ಬರನ್ನುಲಕ ತೂಲಿ ಒಂಜಿ ರಾಜಕೀಯ ವ್ಯಕ್ತಿಲ್ಲಾವಡು ರಾಜಕೀಯ ಪಕ್ಷಲ್ಲಾವಡು ನಮ್ಮ ಸಮಾಜದಕ್ಲೇನು ಶೋಷಣೆ ಮನ್ಪುನಿಕ್ ಖಂಡಿತ ನಿಕಲು ಐಕ ಸಾಧಿ ಕೊರಚಿ ಅವಕಾಶ ಕೊರಚಿ ನಿಕಲು ಸಂಘಟನೆಯ ಬಲಯುತರಾಲಿ ಪನ್ನದ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ದಿವ್ಯ ಸಂದೇಶನು ಪಾಲಿಸೊಂದು ನಮ್ಮ ಅಂಚಿನ ಅಡ್ಡ ಸಾಧಿ ಪೋಂದೆ ಕಲ್ಪನೆಟೆ ನಮ್ಮ ಆಯ್ತ ಹೆಚ್ಚಿನ ಒಂಜಿ ಪ್ರಯತ್ನ ಬಂದದ್ದು ನಮ್ಮ ಸಾಧಿ ನಮ್ಮ ತೂಲುಡು ಪನೊಂದು ಇತ್ತೆ ಪಾತೆಯನ್ನು ಉದ್ಘಾಟನೆ ಮಂತಿ ನಂಚಿನ ಡಾಕ್ಟರ್ ಸದಾನಂದ ಪೂಜಾರ್ಲ ಬಂಡೇರು ಸಾಧಾರಣ 30 ವರ್ಷ ದುಂಬು ನಮ್ಮ ಸಮಾಜ ಪರಿಸ್ಥಿತಿ ಇತ್ತಂದು ಆದ್ರೆ ಬೆಳ್ತಂಕಡಿ ಗ್ರಾಮೀಣ ಪ್ರದೇಶ ಇತ್ತಿನ ಡಾಕ್ಟರ್ ಸದಾನಂದ ಪೂಜಾರ್ಲು ಪನ್ಲಕ ಅಲ್ದ ಗುಯಲ್ದ ನೀರು ಮುಟ್ರೆ ನಂಗೆ ಅಪಗ ಏತೋ ವರ್ಷ ದುಂಬ್ಯಾನು ಕೇಂದೆ ಆನೆ ಈಗ 30 ವರ್ಷ ದುಂಬೊಂದು ಇಂಚ ಇತ್ತಂದು ಬಂದದ್ದು ಕೇಂದಾಗ ಎಂಕೆ ಆಶ್ಚರ್ಯ ಅಂಡ್ ಸ್ವತಃ ಡಾಕ್ಟರ್ ಸದಾನಂದ ಪೂಜಾರ್ಲಿಗೆ ಈ ಅನುಭವ ಆತನು ಬಂದಾಂಡ ನಮ್ಮ ಗ್ರಾಮೀಣ ಪ್ರದೇಶಡು ಕೂಡಲ ನಮ್ಮ ಜನಕುಲು ಮಸ್ತ್ ಪಿರವುಲ್ಲೇರು ಅಕುಲು ಅಭಿವೃದ್ಧಿ ಆವಡು ನಮ್ಮ ಎಂಚ ಅಭಿವೃದ್ಧಿ ಆವಡು ಬಂದದ ಆರ್ಲ ಪಂಡೇರು ನಮ್ಮ ಆ ದೃಷ್ಟಿಡು ನಮ್ಮ ಸಮಾಜ ಅಭಿವೃದ್ಧಿ ಆವೊಂದು ಅಭಿವೃದ್ಧಿ ಆಯಿ ಬೊಕ್ಕ ಇದನಿಗೆ ಗೊತ್ತುಂಡು ದುವೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಡು ದತ್ತು ಸ್ವೀಕಾರ ಮಂತಿ ನಂಚಿನ ವಿದ್ಯಾರ್ಥಿಗಳು ಇನಿ ಅಖಿಲೇರ್ದು ಒಂಜಿ ದತ್ತು ಸ್ವೀಕಾರ ಒಂಜಿ ಆರ್ಥಿಕ ಸಹಾಯ ಕೋರ್ಪ ನಂಚಿನ ಒಂಜಿ ಪರಿಸ್ಥಿತಿ ಒಂಜಿ ಪೊಣ್ಣಿತೆ ಮಿತ್ತ ಬತ್ತದ ಕೊರ್ನಾಗ ಎಂಕಲು ಒಂಜಿ ಭಾರಿ ಸಂತೋಷ ಇಂಚಿನ ಹೆಚ್ಚಿನ ದಿಕ್ಕಿಗೆ ಅವಕಾಶಗಳು ದಿಕ್ಕಡು ಇನಿ ದತ್ತು ಸ್ವೀಕಾರ ಮಂತಿ ನಂಚಿನ ಸಮಾಜದ ಪೂರ ವಿದ್ಯಾರ್ಥಿನಿಯರ್ನಕಲ್ನ ಭವಿಷ್ಯ ಬೆಳಗಡೆ ಬಂದು ಪನೊಂದು ಇನಿ ನಮ್ಮ ಮೂಲು ಶ್ರೀತ ಗಾನ ಸುರಭಿ ಶ್ರೀ ರವಿಚಂದ್ರ ಕನ್ನಡಿಗಟ್ಟೆ ಮೇರೇನು ಅಭಿನಂದನೆ ಮತ್ತದು ಸನ್ಮಾನ ಮನ್ಪುನಂಚಿನ ಕೆಲಸ ಶ್ರೀತ ಗಾನ ಸುರಭಿ ರವಿಚಂದ್ರ ಕನ್ನಡಿಗಟ್ಟೆರೆಗೆ ಯಾನುಲ ಹೃತ್ಪೂರ್ವಕವಾದ ಅರೇನು ಅಭಿನಂದಿಸ ಒಂದು ಅರ್ನ ಜೀವನೋಡು ಕುಡಲ ಆರು ಹೆಚ್ಚಿನ ಸಾಧನೆ ಮನ್ಪಡು ಆಯ್ತ ಒಟ್ಟಿಗೆ ಸಮಾಜದ ಒಂಜಿ ಪುದರ್ಲ ಮಿತ್ತು ಬರ್ಪೆಲಕ ಆವಡೆ ಪನೊಂದು ಬಹುಶಃ ನಮ್ಮ ಸಮಾಜದ ಕುಡಲ ಇಂಚಿನ ಮಸ್ತ್ ಕಲಾವಿದರ್ನಕಲು ಉಲ್ಲೇರು ಆ ಕಲಾವಿದರ್ನಕಲು ಎದುರು ಬರ್ಪಿನಂಚಿನ ಅವಕಾಶಗಳು ಕಮ್ಮಿ
ಆಯ್ನಾತ್ ಕಲಾವಿದರ ಪ್ರಯತ್ನ ಮತ್ತು ದುಂಬರುಡು ಇಂಚಿನ ನಮ್ಮ ಸಮಾಜದ ಸಂಘಟನೆಯನ್ನು ಪತೊಂದು ಐತ ಮುಖೇನ ಅಕ್ಲೆ ಪ್ರಚಾರ ತಿಕ್ಕುಲಕ ಅದು ಅಕ್ಲನ ಭವಿಷ್ಯಲ ಬೆಳಗೊಡು ಸಮಾಜದ ಕೀರ್ತಿಲ ದುಂಪು ಮಿತ್ತ ಬರಡು ಪನ್ಪಿನ ಒಂಜಿ ಶುಭ ಹಾರೈಸ ಪುಸ್ತಕ ವಿತರಣೆ ಈ ಸಮಾರಂಭ ನಡಪಲು ಮಿಕ್ಕಲ ಚೀಟ್ ಪ್ರತಿಪಾದ ಪುಸ್ತಕ ತಂದಾಂಡು ಕೃಷ್ಣ ಪೂಜಾರ್ಲು లావణ్య డాటర్ ఆఫ్ చంద్రశేఖర్ ಯೋಜಿ ಪೊಣ್ಣು ಮಗಲು ಬೈತೆ ಬರ್ಪುನಂಚಿನ ಪೊಣ್ಣು ಮಗಲು CA ಮಂತೊಂದು ಪುನಂಚಿನ ಚಾರ್ಟರ್ಡ್ ಅಕೌಂಟೆಂಟ್ ಮಂತೊಂದು ಪುನಂಚ ಪೊಣ್ಣು ಮನೆಗೆ ಬಜಿ ಪನವದ ಸಕಾಯ ಸೊಲ್ಮೇಲು ಬಂದಲೆ ಜಿಲ್ಲಾ ವೇದಿಕೆ ಕೇಂದ್ರ ಸಮಿತಿ ಉಳ್ಳಾಲಂದಿತ 14 ವರ್ಷದ ಅರ್ಹ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ದತ್ತು ಸ್ವೀಕಾರ ಅಂಚನೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಕೊನೆಯ ಹಂತ ಬರುವುದಿಲ್ಲ ಇನ್ನಿತ ಈ ಒಂದು ಸಮಾರಂಭದ ಗುರಿಕಾರ ಶ್ರೀತ ನವೀನ್ ಚಂದ್ರ ಸುವರ್ಣ ಅಧ್ಯಕ್ಷರು ಬಿಲ್ಲವರ ಯೂನಿಯನ್ ಕುದ್ದೋಳಿ ಬೇರೆಗೆ ಕುಡಲ್ದಿಂಜಿ ಸುರ್ಮೆ ಸಣ್ಣ ಹೊಂದಿಲ್ಲ ಅಂಚನೆ ಈ ಒಂದು ಕಾರ್ಯಕ್ರಮ ಉದೀಪನ ಮಂತಿನಂತಿನ ಶ್ರೀ ಡಾಕ್ಟರ್ ಸದಾನಂದ ಪೂಜಾರಿ ಬೇರೆಗಿಲ್ಲ ಉಡಲ್ದಿಂಜಿ ಸುರ್ಮೆ ಸಣ್ಣ ಹೊಂದಿಲ್ಲ